ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಮಂಗಳೂರನ್ನ ಹೆಮ್ಮೆ ಪಡುವಂತೆ ಮಾಡಿದಂತಹ ಹೆಮ್ಮೆಯ ಅಪೂರ್ವ ಸಾಧಕರನ್ನ ನಿಮ್ಮ ಮುಂದೆ ನಾವು ಇವತ್ತು ಪರಿಚಯ ಮಾಡಿಕೊಡ್ತಿದ್ದೀವಿ. ಪರಿಚಯ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಈಗಾಗಲೇ ಅವರು ಅವರ ಸಾಧನೆಯಿಂದ ಪರಿಚಯ ಆಗಿದ್ದಾರೆ. ನಮ್ಮ ಕರಾವಳಿ ಭಾಗ, ನಮ್ಮ ತುಳುನಾಡು ಮಾತ್ರ ಅಲ್ಲ, ಇಡೀ ನಮ್ಮ ದೇಶಕ್ಕೆ, ಇಡೀ ನಮ್ಮ ಜಗತ್ತಿಗೆ ಅವರು ಪರಿಚಯ ಆಗಿದ್ದಾರೆ. ಯಾಕಂದ್ರೆ ಬಿಕಾಸ್ ಆಫ್ ಅವರ ಸಾಧನೆಯಿಂದ, ಅವರ ಸತತ ಪರಿಶ್ರಮದಿಂದ, ಜೊತೆಗೆ ಅವರ ಪ್ಯಾಷನ್ ಇಂದ. ಸೊ ಹಾಗಿದ್ದಾಗ ಅವರು ಅವರ ಹೆಸರನ್ನ, ಅವರ ದಾಖಲೆಯನ್ನ ವರ್ಲ್ಡ್ ರೆಕಾರ್ಡ್ ಮೂಲಕ ನಮ್ಮ ಮುಂದೆ ಅವರ ಸಾಮರ್ಥ್ಯವನ್ನು ಪ್ರಸ್ತುತಪಡಿಸಿದ್ದಾರೆ. ಈ ಹಿಂದೆ ನಮ್ಮ ಕರಾವಳಿ ಭಾಗ ಬಹಳಷ್ಟು ಖುಷಿ ಪಟ್ಟಿದ್ದು, ನಮ್ಮ ತುಳುನಾಡು ಬಹಳಷ್ಟು ಖುಷಿ ಪಟ್ಟಿದ್ದು ಒಂದು ಹುಡುಗಿಯ ವರ್ಲ್ಡ್ ರೆಕಾರ್ಡ್ ಸಾಧನೆಗೆ. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಭರತನಾಟ್ಯದಲ್ಲಿ ಮಾಡಿರುವಂತಹ ಸಾಧನೆ. ರೆಮೊನೋ ಅನ್ನುವಂತಹ ಹುಡುಗಿ ಪ್ರತಿಷ್ಠಿತವಾಗಿರುವಂತಹ ಶಿಕ್ಷಣ ಸಂಸ್ಥೆ ಸಂತ ಅಲೋಷಿಯಸ್ ಕಾಲೇಜು ಮಂಗಳೂರಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಹೆಣ್ಮಗಳು. ಆ ಹೆಣ್ಮಗಳು ಮಾಡಿರುವಂತಹ ಭರತನಾಟ್ಯದ ಸಾಧನೆ ಇಡೀ ನಮ್ಮ ಮಂಗಳೂರು, ಇಡೀ ನಮ್ಮ ಕರಾವಳಿ ಭಾಗ ನಾವೆಲ್ಲರೂ ಕೂಡ ಹೆಮ್ಮೆ ಪಟ್ಟಿದ್ವಿ. ಇದೀಗ ಅದೇ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಸಂತ ಅಲೋಷಿಯಸ್ ಕಾಲೇಜು ಮತ್ತೊಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸಾಕ್ಷಿಯಾಗಿದೆ. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಸಂತ ಅಲೋಷಿಯಸ್ ಕಾಲೇಜು ಇಂತಹ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಅಲ್ಲಿ ವ್ಯಾಸಂಗ ಮಾಡೋದ್ರ ಜೊತೆಗೆ ಯಾರು ಬೆಳೀತಾರೆ, ಯಾರಲ್ಲಿ ಒಳ್ಳೆಯ ಶಕ್ತಿ ಸಾಮರ್ಥ್ಯ ಇದೆ, ಯಾರಲ್ಲಿ ಒಳ್ಳೆಯ ಪ್ರತಿಭೆ ಇದೆ, ಆ ಪ್ರತಿಭೆಗಳಿಗೆ ಉತ್ತಮವಾಗಿರುವಂತಹ ವೇದಿಕೆಯನ್ನ ಸಂತ ಅಲೋಷಿಯಸ್ ಕಾಲೇಜ್ ಕೊಡುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇದು. ಯಾಕಂದ್ರೆ ಈ ಬಾರಿ ಇಲ್ಲಿ ಯುವಕ ಸಾಧನೆ ಮಾಡಿರುವಂಥದ್ದು, ಇಲ್ಲಿ ಈ ಬಾರಿ 29 ವರ್ಷದ ಹುಡುಗ ಮಾಡಿರುವಂತಹ ಒಂದು ಸಾಧನೆ, ಯುವಕ ಮಾಡಿರುವಂತಹ ಸಾಧನೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಅದು ಭರತನಾಟ್ಯದಲ್ಲಿ ರೆಮೊನಾ ಅವರು ಮಾಡಿದ ಸಾಧನೆ. ಆದ್ರೆ ಇಲ್ಲಿ ಈಜು ಕೊಳದಲ್ಲಿ ಮಾಡಿರುವಂತಹ, ಕೊಳಲನ್ನ ಊದುತ್ತಾ ಕಂಟಿನ್ಯೂಸ್ ಆಗಿ ಮಾಡಿರುವಂತಹ ಒಂದು ಅದ್ಭುತವಾಗಿರುವಂತಹ ವಿಶಿಷ್ಟವಾಗಿರುವಂತಹ ಸಾಧನೆ. ಹಿಮ್ಮುಖವಾಗಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜಿ ಕಂಟಿನ್ಯೂಸ್ ಆಗಿ ಕೊಳಲನ್ನ ಊದಿ ಮಾಡಿರುವಂತಹ ಈ ಒಂದು ಸಾಧನೆ ನಮ್ಮ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ದಾಖಲೆ ಆಗಿದೆ. ಇದೆಲ್ಲವೂ ಕೂಡ ನಮಗೆ ಹೆಮ್ಮೆ ಪಡುವಂತಹ ವಿಚಾರ. ಯಾರ ಹುಡುಗ, ಯಾರು ಸಾಧನೆ ಮಾಡಿರುವಂತದ್ದು, ಏನ್ ಸಾಧನೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮನಸ್ಸಿದ್ದರೆ ಮಾರ್ಗ, ಸಾಧಿಸಿದರೆ ಸಬಳವನ್ನು ನುಂಗಬಹುದು ಎಂಬ ಗಾದೆ ಮಾತಿದೆ. ಈಗಾಗಲೇ ಭರತನಾಟ್ಯದಲ್ಲಿ ಸಾಧನೆ ಮಾಡಿ ವಿಶ್ವ ದಾಖಲೆ ಮಾಡಿರುವ ಮಂಗಳೂರಿನ ಸಂತ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಕಿರೀಟಕ್ಕೆ ಇದೀಗ ಇನ್ನೊಂದು ವಿಶ್ವ ದಾಖಲೆ ಸೇರ್ಪಡೆಗೊಂಡಿದೆ. ಸಂತ ಅಲೋಷಿಯಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಹಾಗೂ ಪತ್ರಿಕೋದ್ಯಮ ವಿಭಾಗದ ನಿಕಟಪೂರ್ವ ಉಪನ್ಯಾಸಕ, ಬಹುಮುಖ ಪ್ರತಿಭೆಯ ಸಂಗೀತ ಶಿಕ್ಷಕ, ದೇರಬೈಲ್ ನಿವಾಸಿ 29 ವರ್ಷ ಪ್ರಾಯದ ರೂಬನ್ ಜೇಸನ್ ಮಚಾಡೋ ಅವರು ಸಂತ ಅಲೋಷಿಯಸ್ ಕಾಲೇಜಿನ ಈಜುಕೊಳದಲ್ಲಿ ಕೊಳಲನ್ನ ನುಡಿಸುತ್ತಾ 700 ಮೀಟರ್ಗೂ ಅಧಿಕ ದೂರವನ್ನ ಹಿಮ್ಮುಖವಾಗಿ ಈಜುತ್ತಾ ಸಾಗುವ ಮೂಲಕ ಬ್ಯಾಕ್ ಸ್ಟ್ರೋಕ್ ಸ್ವಿಮ್ ನಲ್ಲಿ ದಾಖಲೆ ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಹೆಸರು ದಾಖಲಿಸಿದ್ದಾರೆ. ಎಪ್ಪತ್ತೈದು ಮೀಟರ್ ಉದ್ದಗಲದ ಈಜುಕೊಳದಲ್ಲಿ ರೂಪನ್ ಅವರು ಕೊಳಲನ್ನು ಊದುತ್ತಾ ಈಜಾಡುತ್ತಲೇ 6 ಬಾರಿ ಸುತ್ತು ಹಾಕಿದ್ದಾರೆ. ತಾನು ನೀರಿನಲ್ಲಿ ಇದ್ದೇನೆಂಬ ಪರಿವೇ ಇಲ್ಲದೆ ಸುಮಾರು 20 ನಿಮಿಷ ಕಾಲ ತದೇಕ ಚಿತ್ತದಿಂದ ಕೊಳಲನ್ನ ಸುಶ್ರಾವ್ಯವಾಗಿ ನುಡಿಸುತ್ತಾ ಸಾಗಿ ಮನಸೂರೆಗೊಳಿಸಿದ್ದಾರೆ. ಅವರು ಈಜಾಡುತ್ತಾ ಸಾಗಿದ ವೇಳೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಏಷ್ಯಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮನೀಶ್ ಬಿಷ್ಣೋಯ್ ನೇತೃತ್ವದ ತಂಡದವರು ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ರೂಪನ್ ಅವರು ಕೊಳಲು ನುಡಿಸುತ್ತಾ 700 ಮೀಟರ್ಗೂ ಹೆಚ್ಚು ದೂರ ಈಜಿ ವಿಶಿಷ್ಟವಾದ ವಿಶ್ವ ದಾಖಲೆಯನ್ನ ಬರೆದಿದ್ದಾರೆ. ಅವರ ಸಾಧನೆಯನ್ನ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ದಾಖಲಿಸಲಾಗಿದೆ. ಈಜುತ್ತಿರುವಾಗಲೇ ಕೊಳಲನ್ನು ನುಡಿಸಿ ಏಕಕಾಲದಲ್ಲಿ 2 ಕೆಲಸಗಳನ್ನ ನಿರ್ವಹಿಸುವುದು ಬಹಳ ಕಷ್ಟಕರ ಮತ್ತು ಅವರು ಅದನ್ನ ಬಹಳ ಚೆನ್ನಾಗಿ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ. ಈಜುತ್ತಾ ಕೊಳಲು ನುಡಿಸಿದ್ದನ್ನ ಇದೇ ಮೊದಲು ನೋಡಿದ್ದೇನೆ ಎನ್ನುತ್ತಾರೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಏಷ್ಯಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮನೀಶ್ ಬಿಷ್ಣೋಯ್. Today, Mr. Ruben Machado has created a world record. He has performed 2 activities simultaneously. He has performed back float swimming while playing the flute. So he has performed it for 800 meters. As per the measurement of under the norms of Golden Book of World Records, the exact whatever distance he has covered, which would be exactly more than 700 meters, that would be done. So at present we have given the provisional certificate. Very soon after exact
counting the video and all, the final certificate would be issued. I'll say one thing that under the guidance of Father Praveen Maltis, Mr. Machado has done such a tremendous job. The swimming pool at the St. Aloysius University, which is of international norms, has definitely supported him to got this world record. So many congratulations to Mr. Machado. ರೂಬನ್ ಅವರು ದಾಖಲೆ ಸ್ಥಾಪಿಸಿ ನೀರಿನಿಂದ ಮೇಲೆ ಬರುತ್ತಲೇ ತಂದೆ ರಿಚಾರ್ಡ್ ಮತ್ತು ಪತ್ನಿ ಅನುಷಾ ಅವರು ಆನಂದ ಭಾಷ್ಪ ಸುರಿಸಿಕೊಂಡೇ ರೂಬನ್ ಅವರನ್ನ ಆಲಂಗಿಸಿಕೊಂಡರು. ತಾಯಿ ಜೇನ್ ಅವರು ಅಭಿನಂದಿಸಿದರು. ತಾಯಿ ಜೇನ್ ಕೂಡ ಈಜುಗಾರತಿ ಆಗಿದ್ದು ಕೊಳಲನ್ನೂ ನುಡಿಸುತ್ತಾರಂತೆ. ಭಾರತೀಯ ಸಂಗೀತದ ಬಗ್ಗೆ ಅಪ್ಪಟ ಆಸಕ್ತಿ ಬೆಳೆಸಿಕೊಂಡ ಕುಟುಂಬವದು. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಅವ್ರು ಆಕ್ಚುಲಿ 150 ಅಥವಾ ಅದಕ್ಕಿಂತ ಜಾಸ್ತಿ ಅಂದ್ರೆ 300 ಮೀಟರ್ಸ್ ಮಾಡುದಂತ ಇತ್ತು. ಆದ್ರೆ ಇವತ್ತು ಏನಾಯ್ತು ಗೊತ್ತಿಲ್ಲ, ಎಲ್ಲಿಂದ ಎನರ್ಜಿ ಬಂತು ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ಮಾಡಿದ್ರು ಅವರು. ತುಂಬಾ ಖುಷಿ ಆಗ್ತಿದೆ. ಎಲ್ಲರಿಗೆ ತುಂಬಾ ಖುಷಿ ಆಗಿದೆ. ಅವರು ಸ್ವಿಮ್ಮಿಂಗಿಗೆ ಬರ್ತಾ ಇದ್ರು, ಡೈಲಿ ಬರ್ತಾರೆ. ಸೊ ನನ್ಗೆ ರಜೆ ಇರುವಾಗ, ನಾನು ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಸೊ ರಜೆ ಇರುವಾಗ ನಾನು ಅವ್ರ ಜೊತೆ ಬರ್ತಾ ಇದ್ದೆ. ಬಂದು ಅವರು ರೌಂಡ್ಸ್ ತೆಗಿಯುವಾಗ ನಾನು ವಿಡಿಯೋಸ್ ಮಾಡಿ ಅವರಿಗೆ ಕರೆಕ್ಷನ್ ಇದ್ರೆ ಮತ್ತೆ ವಿಡಿಯೋಸ್ ನೋಡಿ ಕರೆಕ್ಟ್ ಮಾಡ್ಬೋದಲ್ಲ, ಟರ್ನ್ ತೆಗಿಯೋದು ಅದೆಲ್ಲ. ಸೊ ಫಿನ್ಸ್ ಕಾಲು ಮೂವ್ ಮಾಡೋದು ಅದೆಲ್ಲ ಮೂವ್ಮೆಂಟ್ ಸರಿ ಇದೆಯಾ ಇಲ್ವಾ ಅಂತ ಹೇಳಿ ನಾನು ವಿಡಿಯೋಸ್ ಮಾಡಿ ಕೊಡ್ತಾ ಇದ್ದೆ. ಅದನ್ನ ನೋಡಿ ಅವ್ರು ಮತ್ತೆ ಕರೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ. 2 months ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ವಿತ್ ಫ್ಲೂಟ್. ರೆಗ್ಯುಲರ್ ಸ್ವಿಮ್ಮಿಂಗ್ ಅವರು ದಿನಾಲು ಮಾಡ್ತಾರೆ, ಲೈಕ್ ಎವ್ರಿ ಡೇ ಫ್ರಮ್ ಮೆನಿ ಇಯರ್ಸ್, ಫ್ರಮ್ 3 years ಈಸ್ ಡೂಯಿಂಗ್ ಮಾಡ್ತಾ ಇದ್ದಾರೆ. ಡೈಲಿ ಸ್ವಿಮ್ಮಿಂಗ್ ಮಾಡ್ತಾರೆ. ಸ್ವಿಮ್ಮಿಂಗ್ ಆದ ನಂತರವೇ ಅವರ ಬಾಕಿ ಡೈಲಿ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸಂತ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಉಪಕುಲಪತಿ ವಂದನೀಯ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಮಾತನಾಡಿ, 2 ತಿಂಗಳ ಹಿಂದಷ್ಟೇ ನಮ್ಮಲ್ಲಿ ರೆಮೋನಾ ನೃತ್ಯದಲ್ಲಿ ವಿಶ್ವ ದಾಖಲೆ ಮಾಡಿದ್ದರು. ಇದೀಗ ನಮ್ಮದೇ ಈಜುಕೊಳದಲ್ಲಿ ರೂಬನ್ ಮತ್ತೊಂದು ದಾಖಲೆ ಸ್ಥಾಪಿಸಿದ್ದಾರೆ. 140 ವರ್ಷಗಳ ಇತಿಹಾಸ ಇರುವ ನಮ್ಮ ಕಾಲೇಜಿಗೆ ಇದೊಂದು ಹೆಮ್ಮೆ ಎಂದು ಹೇಳಿದರು. See the unprecedented record here at St. Aloysius swimming pool by Mr. Ruben Jason Machado. I would like to congratulate you on behalf of all of us gathered here, especially from St. Aloysius and all the people here, the management, the rector and all the Jesuits, all the faculty members, all the students of St. Aloysius and all the alumni. A wonderful achievement indeed. We are really honored and also very proud of your achievement. I know when the Ramona did a record, we never thought we could make a record here. I met Dr. Manish Bishnoi almost a year ago. Before that, and I really understood we have a lot of potential here and we can make records. Then on I was in touch with him and it was possible only because of his encouragement and support. ವಿಶ್ವ ದಾಖಲೆ ಬರೆದ ರೂಬನ್ ಅವರು ಪ್ರತಿಕ್ರಿಯಿಸಿ, ಈ ಹಿಂದೆ ತಾನು ಇದೇ ಕಾಲೇಜಿನಲ್ಲಿ ಪತ್ರಿಕೋದ್ಯಮ ವಿಭಾಗದಲ್ಲಿ ಉಪನ್ಯಾಸಕನಾಗಿದ್ದೆ. ಈಗ ಪೂರ್ಣಕಾಲಿಕ ಸಂಗೀತಗಾರನಾಗಿದ್ದೇನೆ. ಕೆಲವು ಕಾಲೇಜುಗಳಲ್ಲಿ ಸಂಗೀತ ತರಬೇತಿ ನೀಡುತ್ತಿದ್ದೇನೆ. ಕಳೆದ 3 ವರ್ಷಗಳ ಹಿಂದೆ ಈಜು ಕಲಿತಿದ್ದು ಪ್ರತಿದಿನ ಅಭ್ಯಾಸ ಮಾಡುತ್ತಿದ್ದೇನೆ. ಈ ಸಾಧನೆಗೆ ನನಗೆ ತಂದೆಯೇ ಪ್ರೇರಣೆ ಎಂದರು. ಸ್ವಿಮ್ಮಿಂಗಿಗೆ ನಾನು ತುಂಬಾ ಪ್ರಿಪರೇಷನ್ ಮಾಡಿದ್ದೇನೆ. ನಾನು ಬೆಳಿಗ್ಗೆ ಇಲ್ಲಿ ಬಂದ ನಂತರ ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ದೆ. ಇನಿಷಿಯಲಿ ಇದು 150 ಮೀಟರ್ಸ್ ಅಂತ ಜಸ್ಟ್ ಇತ್ತು. ಸೊ ಆದ ನಂತರ ನಾನು 300 ಟ್ರೈ ಮಾಡಿದೆ. ಮತ್ತೆ ಇವತ್ತು ಆಕ್ಚುಲಿ ನಾನು ಎಷ್ಟು ಹೋಗಿದೆ ನಂಗೇನೆ ಲೆಕ್ಕ ಇಲ್ಲ. ಸೊ ನಾನು 4 ರೌಂಡ್ ಅಂತ ಅನ್ಕೊಂಡಿದ್ದು, ಒಂದು 150 into 4 600 ಆಯ್ತು ಅಂತ ಅನ್ಕೊಂಡಿದ್ದೆ. ನಂಗೇನೆ ಗೊತ್ತಾಗ್ಲಿಲ್ಲ. ಮೇಲೆ ಬಂದು ನೋಡುವಾಗ ಅದು ಅವರೆಷ್ಟು ಹೇಳಿದ್ರು, 700 ಅರೌಂಡ್ 800 ಅಂತ ಹೇಳಿದ್ರು. ಸೊ ಇನಿಷಿಯಲಿ ಐಡಿಯಾ ನಂಗೆ ನನ್ನ ತಂದೆಯವರು ಕೊಟ್ಟಿದ್ದು. ಸೊ ಅವ್ರು ಜಸ್ಟ್ ಈಗ ಐಡಿಯಾ ಹೇಳಿದ್ರು, ಮತ್ತೆ ಅದರಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೊ ಈ ಇವೆಂಟಿಗೆ ಆಕ್ಚುಲಿ ಪ್ರಿಪರೇಷನ್ಸ್ ತುಂಬಾ ಉಂಟು. ಅಂದ್ರೆ ಯು ಶುಡ್ ಬಿ ಅ ಗುಡ್ ಫ್ಲೋಟಿಸ್ಟ್ ಅಂಡ್ ಆಲ್ಸೋ ಗುಡ್ ಸ್ವಿಮ್ಮರ್. ಸೊ ಸ್ವಿಮ್ಮಿಂಗ್ ನಾನು ಆಲ್ಮೋಸ್ಟ್ 3 years ಇಂದ ಬರ್ತಿದ್ದೇನೆ ರೆಗ್ಯುಲರ್ ಆಗಿ. ಮತ್ತೆ ಫ್ಲೂಟ್ ಸಹ ನಾನು ಐ ಹ್ಯಾವ್ ಬಿನ್ ಲರ್ನಿಂಗ್ ಫ್ರಮ್ ಪಾಸ್ಟ್ 10-15 odd years. ಸೊ ಹಾಗೆ ಎರಡನ್ನ ಒಟ್ಟಿಗೆ ಹೋಗ್ಲಿಕ್ಕೆ ಸ್ವಲ್ಪ ನಂಗೆ ಸುಲಭ ಆಯ್ತು ಅಂತ ಹೇಳ್ಬೋದು. ಸೊ ಹಾಗೆ ಇದು ಯೂನಿಕ್ ರೆಕಾರ್ಡ್, ಇದು ಹೊಸದು ರೆಕಾರ್ಡ್. ಸೊ ಇದಕ್ಕೆ ತುಂಬಾ ನಂಗೆ ಏನು ಡೆಡ್ ಲೈನ್ ಅಂತ ಇರಲಿಲ್ಲ. ಸೊ ಐ ವಾಸ್ ಫ್ರೀ ಟು ಸ್ವಿಮ್ ಆಸ್ ಮಚ್ ಆಸ್ ಐ ವಾಂಟ್. ಸಾಮಾನ್ಯರಿಗೆ ಕೊಳಲನ್ನ ಊದಿ ಅದರಿಂದ ಸ್ವರ ಎಬ್ಬಿಸುವುದೇ ದೊಡ್ಡ ಸಾಹಸ. ಅಂಥದ್ರಲ್ಲಿ ರೂಬನ್ ಮಚಾಡೋ ಈಜುಕೊಳದಲ್ಲಿ ಕೊಳಲನ್ನೂದುತ್ತಾ ಬ್ಯಾಕ್ ಸ್ಟ್ರೋಕ್ ಸ್ವಿಮ್ನಲ್ಲಿ ವಿಶ್ವ ದಾಖಲೆ ಬರೆಯುವ ಮೂಲಕ
ಮಂಗಳೂರಿನ ಹೆಸರನ್ನ ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಅವರ ಸಾಧನೆಗೆ ಸೆಲ್ಯೂಟ್ ಹೇಳೋಣ. ರಿಪೋರ್ಟ್ ನಮ್ಮ ಕುಡ್ಲ 24/7 ಮಂಗಳೂರು. ಇದು ನಮ್ಮ ಮಂಗಳೂರಿನ ಹೆಮ್ಮೆಯ ರೂಬನ್ ಅವರ ಸಾಧನೆ. ಮತ್ತೆ ನಮ್ಮ ಸಂತ ಅಲೋಷಿಯಸ್ ಕಾಲೇಜು, ಪ್ರತಿಷ್ಠಿತವಾಗಿರುವಂತಹ ಸಂತ ಅಲೋಷಿಯಸ್ ಕಾಲೇಜು, ಡೀಮ್ ಟು ಬಿ ಯೂನಿವರ್ಸಿಟಿ ಸುದ್ದಿಯಲ್ಲಿದೆ. ಬಹಳಷ್ಟು ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದೆ. ಇವೆಲ್ಲದರ ಜೊತೆಗೆ ಈ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನನ್ನ ಕೈಯಲ್ಲಿದೆ. ಈ ಒಂದು ಸರ್ಟಿಫಿಕೇಟ್ ನಿಜವೂ ಕೂಡ ಹೆಮ್ಮೆಯಾಗುತ್ತೆ. ನಮ್ಮ ಮಂಗಳೂರಿನ ಪ್ರತಿಭೆಗಳಿಗೆ, ನಮ್ಮ ಮಂಗಳೂರಿನಲ್ಲಿರುವಂತಹ ಯುವಕರು ಇದನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಹೆಮ್ಮೆ ಪಡುವಂತಹ ವಿಚಾರ. ಇವೆಲ್ಲದರ ಜೊತೆಗೆ ಈ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ನಮ್ಮ ರೂಬನ್ ಅವರು. ಸೊ ಅವರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಬಿಫೋರ್ ದಟ್ ನನಗೂ ಕೂಡ ಈ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿರುವಂತಹ ಪದಕವನ್ನ ಮುಟ್ಟುವಂತಹ ಭಾಗ್ಯವೂ ಕೂಡ ಹೌದು. ಸೊ ಹಾಗಿದ್ದಾಗ ಒನ್ಸ್ ಅಗೇನ್ ಆಫ್ಟರ್ ದಟ್ ನಮ್ದು ರೆಮೋನ್ ಅವರ ನಂತರ ಇದೇ ಕಾಲೇಜಿನಲ್ಲಿ ಮತ್ತೊಂದು ಇಂಡಿಯನ್ ನಮ್ಮ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಅಂತ ಬಂದಾಗ ನಿಜವೂ ಕೂಡ ಹೆಮ್ಮೆ ಆಗುತ್ತೆ. ಇವೆಲ್ಲ ಜೊತೆಗೆ ಈ ಸಾಧನೆ ಮಾಡಿರುವಂತಹ ಹೆಮ್ಮೆಯ ಸಾಧಕ ನಮ್ಮ ಜೊತೆ ಇದ್ದಾರೆ. ಅವರನ್ನ ಆತ್ಮೀಯವಾಗಿ ಸ್ವಾಗತವನ್ನ ಮಾಡಬೇಕು. ಯಾಕಂದ್ರೆ ನಮಗೆ ಕೊಳಲ್ನ ಊದ್ಲಿಕ್ಕೆ ಕಷ್ಟ, ಅದರಿಂದ ಸ್ವರ ಬರ್ಲಿಕ್ಕೆ ಬಹಳಷ್ಟು ಕಷ್ಟ. ಹೇಗೆ ಸಾಧ್ಯ ಅನ್ನೋ ನಾವು ಹೇಳ್ತೀವಿ. ಅದರಲ್ಲೂ ಕೂಡ ಸ್ವಿಮ್ಮಿಂಗ್ ನಲ್ಲಿ ಸ್ವಿಮ್ ಮಾಡ್ತಾ, ಅದು ಕೂಡ ಹಿಮ್ಮುಖವಾಗಿ ಈಜಿಕೊಂಡು ಬ್ಯಾಕ್ ಸ್ಟ್ರೋಕ್ ಮೂಲಕ ಸ್ವಿಮ್ ಮಾಡಿ ಅವರು ಮಾಡಿರುವಂತಹ ಈ ಒಂದು ಸಾಧನೆ ನಿಜವೂ ಕೂಡ ಹೆಮ್ಮೆಯವರು ಆಗುತ್ತೆ. ಇವೆಲ್ಲದರ ಜೊತೆಗೆ ಅವರ ಬಹಳಷ್ಟು ಪ್ರಮುಖವಾಗಿರುವಂತಹ ಪ್ರತಿಭೆ ಯಾವ ರೀತಿ ಅಂತ ಬಂದಾಗ ಕೀಬೋರ್ಡ್ ಅನ್ನು ನುಡಿಸ್ತಾರೆ, ಗಿಟಾರ್ ಅನ್ನು ನುಡಿಸ್ತಾರೆ, ಮೌತ್ ಆರ್ಗನ್ ಅನ್ನು ನುಡಿಸ್ತಾರೆ, ಸ್ಯಾಕ್ಸೋಫೋನ್ ಅನ್ನು ನುಡಿಸ್ತಾರೆ, ಜೊತೆಗೆ ಕೊಳಲನ್ನ ನುಡಿಸ್ತಾರೆ. ಸೊ ಹೀಗೆ ಬಹಳಷ್ಟು ಒಂದು ಅದ್ಭುತವಾಗಿರುವಂತಹ, ಬಹಳಷ್ಟು ವೆರೈಟಿ ಆಫ್ ಟ್ಯಾಲೆಂಟ್ ಇರುವಂತಹ ಅದ್ಭುತವಾಗಿರುವಂತಹ ಪ್ರತಿಭೆ ನಮ್ಮ ಜೊತೆ ರೂಬನ್ ಜೇಸನ್ ಮಚಾದ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ವೆಲ್ಕಮ್ ಟು ಮೈ ಶೋ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಅಂಡ್ ಕಂಗ್ರಾಚುಲೇಷನ್ ಸರ್. ಮೊದಲದಾಗಿ ಪ್ರೌಡ್ ಆಫ್ ಯು ಸರ್. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ತಾವು ಮಾಡಿರುವಂತಹ ಸಾಧನೆ. ಇವುಗಳ ಜೊತೆಗೆ ತಮ್ಮ ಒಂದು ಬಹಳಷ್ಟು ಮಲ್ಟಿಪಲ್ ಆಗಿರುವಂತಹ ಟ್ಯಾಲೆಂಟ್ ಗಳನ್ನ ನೋಡಿದೆ ಜಸ್ಟ್ ಈಗ. ಬಹಳಷ್ಟು ಖುಷಿ ಆಯ್ತು. ಅಂಡ್ ಕಂಗ್ರಾಚುಲೇಷನ್ ಸರ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೆ ನಮ್ಮ ಕುಡ್ಲ ಲೈವ್ ಈ ಒಂದು ಪ್ಲಾಟ್ಫಾರ್ಮಿಗೆ ಅವರು ಕರೆದಿದ್ದಾರೆ. ಮತ್ತೆ ನಿಮಗೆ ತುಂಬ ಥ್ಯಾಂಕ್ಸ್. ಈ ಪ್ರೋಗ್ರಾಮ್ ಒಳ್ಳೇದೋಗ್ಲಿ ಅಂತ ನಾನು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ರೂಬನ್ ಅವರು ನಮ್ಮ ಜೊತೆ ಇದ್ದಾರೆ. ಬಹಳಷ್ಟು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಒಂದು ಸಾಧನೆ ನಿಜವೂ ಕೂಡ ಹೆಮ್ಮೆ ಆಗುತ್ತೆ. ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಸಾಧನೆ. ಜೊತೆಗೆ ಅವರ ಈ ಸಾಧನೆಗೆ ತಮಗೂ ಕೂಡ ಅವರಿಗೆ ಕರೆ ಮಾಡಬೇಕು, ಮಾತಾಡಬೇಕು ಅಂತ ಇದ್ರೆ, ಒಂದು ಒಳ್ಳೆಯ ಶುಭಾಶಯ ನುಡಿಗಳನ್ನ ಹೇಳಬೇಕು ಅಂತ ಇದ್ರೆ, ಎಸ್ ವೆಲ್ಕಮ್. ತಮ್ಮ ಕರೆಗಳಿಗೆ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ಮೊದಲಾಗಿ ಸರ್, ಕಂಗ್ರಾಚುಲೇಷನ್ಸ್. ಏನ್ ಹೇಳ್ತೀರಾ ಸರ್ ಈ ಒಂದು ಸಾಧನೆಯ ಬಗ್ಗೆ? ಫಸ್ಟ್ ರಿಯಾಕ್ಷನ್ ಎಷ್ಟು ಖುಷಿ ಆಗ್ತಾ ಇದೆ ಅಂಡ್ ಅನ್ಕೊಂಡಿದ್ರಾ, ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್ ನಾನು ಆ್ಯಕ್ಚುಲಿ ಸ್ಪೀಚ್ಲೆಸ್ ಇದ್ದೆ. ನನಗೆ ಐ ವಾಸ್ ಫೀಲಿಂಗ್ ಲೈಕ್ 700 ಅಲ್ಲ ಇದು, ಓಕೆ ನನಗೆ ಸ್ವಿಮ್ ಆಯಿತು, ಬಟ್ ಐ ವಾಸ್ ಲೈಕ್ ಈಗ ನನಗೆ ಗೊತ್ತಾಗುತ್ತೆ. ಅಂದರೆ ನಾನು ನಾರ್ಮಲಿ ಬೆಳಿಗ್ಗೆ ಸ್ವಿಮ್ಮಿಂಗ್ ಹೋಗ್ತೇನೆ, ಒಂದು 500 ಮೀಟರ್ಸ್ ಫ್ರೀ ಸ್ಟೈಲ್ ಸ್ವಿಮ್ ಮಾಡಲಿಕ್ಕೆ ಸಹ ಇಟ್ ಟೇಕ್ಸ್ ಲೈಕ್ 15-20 ಮಿನಿಟ್ಸ್. ಸೊ ನಾನು ಆ ದಿನ ಮಾಡಿದ್ದು ಲೈಕ್ ನೌ ಐ ಫೀಲ್ ಲೈಕ್ ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಆ್ಯಂಡ್ ಐ ಫೀಲ್ ರಿಯಲಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಮೈ ಸೆಲ್ಫ್. ಅಲ್ಲಿ ನೀವು ಮಾಡಿರುವಂತದ್ದು 700 ಮೀಟರ್ಗೂ ಅಧಿಕ ದೂರ, 700 ಮೀಟರ್ ಪ್ಲಸ್ ಅಲ್ವಾ ಮಾಡಿರುವಂತದ್ದು. ಜೊತೆಗೆ ತಾವು ಮಾಡಿರುವಂತದ್ದು 700 ಮೀಟರ್ ಕೂಡ ಅಧಿಕ ಅಂತ ಬಂದಾಗ ಅಲ್ಲಿ ತಾವು ಬ್ಯಾಕ್ ಸ್ಟ್ರೋಕ್ ಸ್ವಿಮ್ ನಲ್ಲಿ, ಅಂದ್ರೆ ಹಿಮ್ಮುಖವಾಗಿ ಈಜಿ ಮಾಡುವಂತಹ ಒಂದು ಸ್ವಿಮ್ ಅದು. ಸೊ ಅದರಲ್ಲಿ ಕೊಳಲನ್ನ ತಾವು ನುಡಿಸ್ತೀರಿ. ಸೊ ಈ ಸಂದರ್ಭದಾಗ ನಾನಂದ್ರೆ ಇದರಲ್ಲೇ ಸಾಧನೆ ಮಾಡಬೇಕು ಅಂದ್ರೆ ಈ ರೀತಿ ಮಾಡಬೇಕು ಅನ್ನೋದು ಹೇಗೆ ಬಂತು? ಅಂದ್ರೆ ಐಡಿಯಾ ಇಟ್ಕೊಂಡಿದ್ರೆ ಹೇಗೆ ಸರ್? ಆಕ್ಚುಲಿ ಐಡಿಯಾ ಇಟ್ಕೊಂಡು ಇರಲಿಲ್ಲ. ನಾನು ಸ್ವಿಮ್ಮಿಂಗ್ ರೆಗ್ಯುಲರ್ ಹೋಗ್ತೇನೆ, ಮತ್ತೆ ಐ ಆಮ್ ಬಿಸಿ ವಿತ್ ಮೈ ರೂಟೀನ್ ಫ್ಲೂಟಿಗೆ. ಒಂದಿನ ನಾವು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡುವಾಗ ನನ್ನ ತಂದೆಯವರು ಅವ್ರು ಜಸ್ಟ್ ಐಡಿಯಾ ಕೊಟ್ಟರು. ಸೊ ನೀನು ಸ್ವಿಮ್ ಮಾಡುವಾಗ ಫ್ಲೂಟ್ ಟ್ರೈ ಮಾಡಂತ ಹೇಳಿದರು. ಸೊ ಅದು ಇನಿಷಿಯಲಿ ಥಿಂಕ್ ಮಾಡುವಾಗ ನನಗೆ ಅಷ್ಟು ಸೀರಿಯಸ್ ತಗೊಳ್ಳಿಲ್ಲ. ಮತ್ತು ಸ್ಲೋಲಿ ನಾನು ಅದರ ಮೇಲೆ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೊ ಅವರದು ಐಡಿಯಾ ಕೊಟ್ಟರು ನನಗೆ. ನಾನು ಮತ್ತೆ ನಾವು ವಿ ಸರ್ಚ್ ಇನ್ ಇಂಟರ್ನೆಟ್, ಇಂಥ ಕ್ಯಾಟಗರಿಯಲ್ಲಿ ಯಾರು ಸಹ ವರ್ಲ್ಡ್ ರೆಕಾರ್ಡ್ ಅಂತ ಯಾರು ಸಹ ರಿಜಿಸ್ಟರ್ ಮಾಡಿ ಇರಲಿಲ್ಲ, ಪ್ಲಸ್ ಎಲ್ಲಿ ಇರಲಿಲ್ಲ ಜಾಸ್ತಿ. ಸುಮ್ಮನೆ ಸ್ವಿಮ್ಮಿಂಗ್ ಪೂಲಲ್ಲಿ ಹೀಗೆ ನಿಂತು ಹೀಗೆ ನುಡಿಸಿದ್ದಾರೆ, ಬಟ್ ವೈಲ್ ಸ್ವಿಮ್ಮಿಂಗ್ ಅದು ಐಡಿಯಾ ಇರಲಿಲ್ಲ. ಸೊ ದಟ್ ಈಸ್ ಹೌ ದ ಐಡಿಯಾ ಜನರೇಟೆಡ್ ಅಂಡ್ ಮತ್ತೆ ನಾವು ಅದಕ್ಕೆ ನಾವು ಮುಂದೆ ಅಪ್ಲೈ ಎಲ್ಲ ಮಾಡಿದ್ದು. ಸ್ವಿಮ್ಮಿಂಗ್ ಪೂಲ್ ನಿಂತು ಫ್ಲೂಟ್ ನುಡಿಸಿದ್ದಾರೆ? ಹೌದು, ಜಸ್ಟ್ ಸ್ಟ್ಯಾಂಡ್ ಅಂಡ್ ಹಾಫ್ ಹೀಗೆ ನುಡಿಸಿದ್ದಾರೆ. ಸೊ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅಂದ್ರೆ ಓಪನ್ ಅಕೌಸ್ಟಿಕ್ಸ್ ಇರುತ್ತೆ, ಒಳ್ಳೆ ಸೌಂಡ್ ಬರುತ್ತೆ. ಮಾತ್ರ ಇಂಥ ಇದರಲ್ಲಿ ಯಾರು ಮಾಡಿರ್ಲಿಲ್ಲ. ಸೊ ದಟ್ ಈಸ್ ಹೌ ನಮ್ಗೆ ಪ್ರೋತ್ಸಾಹ ಸಿಕ್ಕಿತು. ಬಟ್ ಸ್ಟಿಲ್ ಅಂದ್ರೆ ಕಷ್ಟ ಅಲ್ವಾ? ನಮ್ಗೆ ನೋಡ್ಲಿಕ್ಕೆ ತುಂಬಾ ಈಸಿ ಅಂತ ಕಾಣುತ್ತೆ, ಬಟ್ ಬಹಳಷ್ಟು ಕಷ್ಟ. ಯಾಕಂದ್ರೆ ಒಂದ್ ಕಡೆ ತಮ್ಮ ಒಂದು ಬ್ರೀತಿಂಗ್ ಪವರ್ ಏನಿದೆ ನೋಡಿ, ಅದು ಒಂದ್ ಕಡೆ ನೀರಲ್ಲೂ ಕೂಡ ತಾವು ಅದನ್ನ ಮ್ಯಾನೇಜ್ ಮಾಡಬೇಕು, ನೀರಲ್ಲೂ ಕೂಡ ನೀವು ಫ್ಲೋ ಆಗಬೇಕು. ದೆನ್ ಅಗೇನ್ ಆ ಬ್ರೀತ್ ಪವರ್ ಅಲ್ಲಿ ನೀವು ಕೊಳಲನ್ನ ಊದಬೇಕಾಗುತ್ತೆ.
ಸೊ ಇದೆಲ್ಲ ಕಷ್ಟ ಅಲ್ವಾ? ಅಂದ್ರೆ ತಾವು ಸ್ವಿಮ್ ಮಾಡ್ತೀರಿ ಫ್ರಮ್ ದ ಯಾವಾಗದಿಂದ ತಾವು ಸ್ವಿಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಪಾಸ್ಟ್ 3 years. ಪಾಸ್ಟ್ 3 years? ಹೌದು. ಓಕೆ, ಪಾಸ್ಟ್ 3 years ಇಂದ. ಬಟ್ ಹೌ ಇಷ್ಟು ಪರಿಪಕ್ವತೆ, ಪರ್ಫೆಕ್ಷನ್ ಸ್ವಿಮ್ಮಿಂಗ್ ಅಲ್ಲಿ? ಸ್ವಿಮ್ಮಿಂಗ್ ಅಂದರೆ ನಾನು ಫಸ್ಟ್ ನಂಗೆ ಏನಂದರೆ ಮೈ ಥಿಂಗ್ ಇಸ್ ವೆನ್ ಎವರ್ ಐ ಸ್ಟೆಪ್ ಇನ್ ಟು ಸಮಥಿಂಗ್ ನ್ಯೂ ಥಿಂಗ್ ಓಕೆ ಐ ಟೇಕ್ ಇಟ್ ವಿತ್ ಫುಲ್ ಇಂಟ್ರೆಸ್ಟ್. ಓಕೆ. ಸೊ ಅದು ನಾನು ಡೆಡಿಕೇಶನ್ ಮತ್ತು ಪ್ಯಾಷನ್ ಆಗ್ತೇನೆ. ನಾನು ಆ್ಯಕ್ಚುಲಿ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ದು ಆಫ್ಟರ್ ಲಿವಿಂಗ್ ಅಲೋಷಿಯಸ್ ಕಾಲೇಜ್. ಐ ಡೈವರ್ಟೆಡ್ ಮೈ ಸೆಲ್ಫ್ ಇನ್ ಟು ಮ್ಯೂಸಿಕ್. ಓಕೆ. ಸೊ ನನಗೆ ಫಿಟ್ನೆಸ್ದು ಒಂದು ಐ ಹ್ಯಾಡ್ ಟು ಕೀಪ್ ಒನ್ ಆ್ಯಕ್ಟಿವಿಟಿ. ಸೊ ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ ನಂತರ ಇನಿಷಿಯಲಿ ಇಟ್ ವಾಸ್ ನಾಟ್ ಈಸಿ. ನಾನು ಮಂಗಳ ಸ್ವಿಮ್ಮಿಂಗ್ ಪೂಲಲ್ಲಿ ಕಲ್ತಿದ್ದು. ಸೊ ಅದೊಂದು ಇನಿಷಿಯಲಿ ಒಂದು ಏನು ಹೇಳ್ತಾರೆ, ನಾವೆಲ್ಲಿ ಕಂಫರ್ಟ್ ಝೋನ್ ಇರ್ತದಲ್ಲ ಅದಕ್ಕಿಂತ ದೂರ ಹೋಗ್ಲಿಕ್ಕೆ, ನೀವು ಮಂಗಳ ಸ್ವಿಮ್ಮಿಂಗ್ ಪೂಲ್ ನೋಡಿರ್ಬೋದು, 8 feet ಆಚೆ ಹೋಗ್ಲಿಕ್ಕೆ ಸಹ ಭಯ. ಅದು ರಾಡ್ ಇಟ್ಕೊಂಡು ಹಾಗೆ ಹೋಗಿ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಸೊ ಆಫ್ಟರ್ 1 year, 1.5 years ಐ ಟುಕ್ ಸ್ವಿಮ್ಮಿಂಗ್ ಸೀರಿಯಸ್ಲಿ. ಐ ವೆಂಟ್ ಟು ಅಲೋಷಿಯಸ್. ಅಲೋಷಿಯಸಲ್ಲಿ ಏನಂದರೆ ತುಂಬ ನೀಟ್ ಉಂಟು, ತುಂಬ ಡಿಸಿಪ್ಲಿನ್ಡ್. You go from left side and you come from right side. So there are a group of people with whom we swim. So now ಅವರೊಟ್ಟಿಗೆ we swim around 1000 meters. Minimum ನಾವು 1000 to 1500, ಕೆಲವೊಮ್ಮೆ 2000 ಸಹ ಹೋಗಿದ್ದೇವೆ. ಸೊ ಅವರೊಟ್ಟಿಗೆ ಇದು ಸೇರಿ ಏನಾಗ್ತದೆ ಅಂದರೆ ನಮಗೆ ಅದು ಡಿಸಿಪ್ಲಿನ್ ಸಿಕ್ಕಿತ್ತು. ನನ್ನ ಟೆಕ್ನಿಕ್ ಎಲ್ಲ ಕರೆಕ್ಟ್ ಆಯಿತು. ನಾವು ಸ್ವಿಮ್ಮಿಂಗ್ ಫಿನ್ಸ್ ಎಲ್ಲ ಯೂಸ್ ಮಾಡಿ ನಾವು ಹೋಗಿದ್ದೇವೆ. ಆದರೆ ಈ ಆಕ್ಟಿವಿಟಿಗೆ ಆ್ಯಕ್ಚುಲಿ ಇಟ್ ಇಸ್ ಡಿಫಿಕಲ್ಟ್. ವೆನ್ ಐ ಇನಿಷಿಯಲಿ ಟ್ರೈಡ್ ಐ ಹ್ಯಾಡ್ ಟು ಬ್ಯಾಲೆನ್ಸ್ ಮೈ ಹೆಡ್ ಇನ್ ಅ ಪರ್ಟಿಕ್ಯುಲರ್ ಆ್ಯಂಗಲ್. ತಲೆ ಸ್ವಲ್ಪ ಮೇಲೆ ಇಟ್ಕೊಂಡು ಸೀದಾ ಹೀಗೆ ಇಟ್ಟರೆ ಏನಾಗ್ತದೆ ಅಂದರೆ ನೀರು ಒಂಚೂರು ತಾಗಿದ್ರೆ ಯುವರ್ ನೋಟ್ ವಿಲ್ ಗೋ ಅಗೇನ್. ಯು ಹ್ಯಾವ್ ಟು ಇದು ಕೊಡೋದಾದ್ರೆ ನೀವು ಹೀಗೆ ಯು ಹ್ಯಾವ್ ಟು ಡೂ ಲೈಕ್ ದಿಸ್ ಆ್ಯಂಡ್ ಅಗೇನ್ ಬ್ಯಾಲೆನ್ಸ್. ಸೊ ಬ್ಯಾಕ್ ಸ್ಟ್ರೋಕ್ ಸ್ವಿಮ್ಮಿಂಗ್ ಸಹ ನಾನು ಡೈಲಿ ನನ್ನ ರೂಟೀನಲ್ಲಿ ಮಾಡ್ತೇನೆ. ಸೊ ಅದರಲ್ಲಿ ನನಗೆ ಅದು ನಾನು ಪ್ರಾಕ್ಟೀಸ್ ಮಾಡಿ. ಸೊ ಇನಿಷಿಯಲಿ ನಾನು ಸ್ವಿಮ್ ಮಾಡುವಾಗ ಅಷ್ಟು ಆಗಲಿಲ್ಲ. 1 day ಐ ವೆಂಟ್ ಜಸ್ಟ್ ವಿತ್ ದ ಫ್ಲೂಟ್, ಆಗಲಿಲ್ಲ. ಸೆಕೆಂಡ್ ಡೇ ಹೋಗುವಾಗ ಟ್ರೈ ಮಾಡಿದೆ, ಒಂದು 25 meters ಆಯಿತು. ಸೊ ಮತ್ತೆ 50 meters ಆಯಿತು. ಮತ್ತು ಐ ಜಸ್ಟ್ ಥಾಟ್ ಲೈಕ್ ಇದು ಒಬ್ಬರು ಐಡಿಯಾ ಕೊಟ್ಟರು, ನೀವು ಕಾರ್ನರ್ ಸ್ವಿಮ್ ಮಾಡಿದರೆ ಆ್ಯಕ್ಚುಲಿ ನಿಮಗೆ ಸ್ವಲ್ಪ ಈಸಿ ಆಗ್ಬೋದು ಅಂತ. ಬಿಕಾಸ್ ಇಲ್ಲಾದರೆ ನಮ್ಮದು ಸ್ವಿಮ್ಮಿಂಗ್ ರೋಪ್ಸ್ ಇರುತ್ತೆ, ಅದು ಹೋಗಿ ಟರ್ನ್ ಮಾಡಲಿಕ್ಕೆ ಕಷ್ಟ. ಪುನಃ ರೋಪ್ಸ್ ಇರುತ್ತೆ, ರೋಪ್ಸ್ ತಾಗ್ತದೆ, ಇಲ್ಲಿ ನೋವಾಗುತ್ತೆ. ಸೊ ಸ್ಲೋಲಿ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಸೊ ಇನಿಷಿಯಲಿ 150 meters ಅಂತ ಆಯಿತು. 150ಗೆ ಸಾಕಂತ ಆಯಿತು. ಮತ್ತೆ ಅವರು ಸ್ವಿಮ್ಮಿಂಗ್ನವರು ಹೇಳಿದರು 150 meters ಇದು ಫಾರ್ ಸ್ವಿಮ್ಮರ್ಸ್ ಇಟ್ ವಿಲ್ ಬಿ ವೆರಿ ಸ್ಮಾಲ್ ಥಿಂಗ್. ಸೊ ಅದಕ್ಕೆ ಅಂತ ನಾನು 300 ಅಂತೆ ನಾನು ಜಸ್ಟ್ ಲಾಸ್ಟ್ ವೀಕ್ 2 ದಿನ ಪ್ರಾಕ್ಟೀಸ್ ಮಾಡಿದೆ. 29th ಇಸ್ ವೆನಸ್ಡೇ ಆದರೆ ಐ ಪ್ರಾಕ್ಟೀಸ್ಡ್ ಆನ್ ಸಂಡೇ, ಐ ಪ್ರಾಕ್ಟೀಸ್ಡ್ ಆನ್ ಮಂಡೇ. ಮಂಡೇ ಹೋದೆ. ಒನ್ ಆಫ್ ದ ಡೇಸ್ ಐ ಡಿಡ್ಂಟ್ ಗೋ. 300 ಅಷ್ಟೇ ಮಾಡಿದ್ದು. ಮತ್ತು ಆನ್ ದ ಫೈನಲ್ ಡೇ ಐ ಥಾಟ್ ನಂಗೆ ಎಷ್ಟು ಎನರ್ಜಿ ಆಗುತ್ತೆ, ಮೇ ಬಿ ಐ ವಿಲ್ ಏಮ್ ಅಟ್ 500 ಅಷ್ಟಂತೆ. ನಾನು ಅಂದ್ರೆ ನೀವು ಮಾಡಿದ್ದು 300 ಅದೇ 300 ಮಾಡಿದ್ದು. ಐ ಯೂಸ್ ಟು ಗೋ ಲೈಕ್ ಆಲ್ಟರ್ನೇಟಿವ್ ಡೇಸ್. ಅಂದ್ರೆ 9 o'clock ಬ್ಯಾಚಿಗೆ ಜನ ಕಮ್ಮಿ ಇರ್ತಾರೆ. ಸೊ ಅದಕ್ಕೆ ಅವರು ರೋಪ್ಸ್ ತೆಗಿತಾರೆ, ಇಲ್ಲಾದ್ರೆ ದೆರ್ ವಿಲ್ ಬಿ ಲೈಕ್ ಅಟ್ ಲೀಸ್ಟ್ 25-30 odd people and I don't want to disturb others also. So 9 o'clock ಬ್ಯಾಚಿಗೆ ಒಂದು ಮೇ ಬಿ ಹಾರ್ಡ್ಲಿ 3-4 people will be there. ಸೊ ರೋಪ್ಸ್ ತೆಗಿತಾರೆ ಅಂಡ್ ಐ ಗೆಟ್ ದಟ್ ಫ್ರೀಡಮ್ ಟು ಪ್ರಾಕ್ಟೀಸ್. ಸೊ ಹಾಗೆ ನಾನು ಪ್ರಾಕ್ಟೀಸ್ ಮಾಡಿದೆ. ಓಕೆ, ಅಂದ್ರೆ ದ ಮ್ಯಾಕ್ಸ್ ನೀವು ಮಾಡಿರೋದು ಬಿಫೋರ್ ದಟ್ 300 ದಟ್ ಟು ಓನ್ಲಿ ಟ್ವೈಸ್ ಐ ಡಿಡ್. ಬಟ್ ಫೈನಲಿ ನೀವು ಮಾಡಿರುವಂತದ್ದು 700. ಹೌದು ಸರ್. ಆ ದಿನ ಲೈಕ್ ದ ವೆದರ್ ಆಲ್ಸೋ ವಾಸ್ ವೆರಿ ಗುಡ್. ಗಾಡ್ಸ್ ಗ್ರೇಸ್, ಗಾಡ್ ಪುಟ್ ದಿಸ್. ಮತ್ತೆ ಐ ವಾಸ್ ನಾಟ್ ಅಫ್ರೇಡ್ ಆರ್ ನರ್ವಸ್. ಇದು ಏನಾಗ್ತದೆ ಅಂದ್ರೆ ನಾವು ಸ್ಟೇಜಲ್ಲಿ ಹೋಗುವಾಗ ವೆನ್ ಯು ಆರ್ ಡೂಯಿಂಗ್ ಅ ಸ್ಟೇಜ್ ಪರ್ಫಾರ್ಮೆನ್ಸ್ ನಮಗೆ ಭಯ ಇರುತ್ತೆ. ಬಿಕಾಸ್ ಯು ಆರ್ ಪರ್ಫಾರ್ಮಿಂಗ್ ಅಂಡರ್ ಪ್ರೆಷರ್, ಕಾಂಪಿಟೇಷನ್ ಇರುತ್ತೆ, ರಿಸಲ್ಟ್ ಏನಿರ್ತದೆ ಅಂದರೆ. ಸೊ ದಿಸ್ ಐ ಫೆಲ್ಟ್ ಲೈಕ್ ದಿಸ್ ವಾಸ್ ಮೈ ಓನ್ ಶೋ, ಮೈ ಓನ್ ಪ್ಲಾಟ್ಫಾರ್ಮ್. ಐ ಫೆಲ್ಟ್ ಲೈಕ್ ದಿಸ್ ಇಸ್ ಮೈ ಈವೆಂಟ್. ಸೊ ಐ ಹ್ಯಾಡ್ ದಟ್ ಫುಲ್ ಲಿಬರ್ಟಿ. ಮತ್ತೇನಂದರೆ ನಾನು ಸ್ವಿಮ್ ಮಾಡುವಾಗ ನನ್ನ ಕಿವಿ ಕ್ಲೋಸ್ ಇರುತ್ತೆ. I can hardly hear my flute playing. So I could not hear even one single noise which is going above the water. So I felt like I was on a different planet. Nanandre I was playing the devotional hymns. Nange ನಿಜವಾಗ್ಲೂ ಗೊತ್ತಿಲ್ಲ. ನಾನು ಒಂದು 4 ರೌಂಡ್ ಆಗಿ ಒಂದು 5 ರೌಂಡ್ಗಿಂತ ಜಾಸ್ತಿ ಮಾಡಿದ್ರು ಅಂತ ಹೇಳಿದ್ರು. ಮೇಲೆ ಬಂದು ನೋಡುವಾಗ ಹೌದು ಅಷ್ಟಾಗಿದೆ. ಸೊ ಸ್ವಿಮ್ಮಿಂಗ್ ಆ್ಯಕ್ಚುಲಿ ಇಟ್ ಈಸ್ ಸ್ಟ್ರೆಸ್ ರಿಲೀಫ್ ಆ್ಯಕ್ಚುಲಿ. ಏನೇ ಟೆನ್ಷನ್ ಇದ್ರೆ ಸಹ ಒನ್ಸ್ ಯು ಗೋ ಫಾರ್ ಸ್ವಿಮ್ಮಿಂಗ್, ಆಫ್ಟರ್ ಯು ಕಮ್ ಫಾರ್ ಔಟ್ ಆಫ್ ದ ಸ್ವಿಮ್ಮಿಂಗ್ ಪೂಲ್ you get one different kind of relaxation. So ಇಷ್ಟು ಒಂದು ನನಗೆ ಅದು ಐಸೋಲೇಟ್ ಮಾಡಿ ಇಟ್ ಗೇವ್ ಮಿ ಫುಲ್ ಫ್ರೀಡಮ್. So I felt like I was in the whole world I was just playing myself. ಮೇಲೆ ಆಕಾಶನ ನೋಡ್ತಾ ನನಗೆ ಹೋಗ್ತಿದ್ದೆ ಹಾಗೆ ಅಷ್ಟೇ. ಜಸ್ಟ್ ಒಂದು 2-3 ಕ್ಯಾಮರಾಮನ್ ಐ ಕುಡ್ ಸಿ ಬಟ್ ಐ ಕುಡ್ ನಾಟ್ ಹಿಯರ್ ಎನಿವನ್. ಸೊ ಹಾಗೆ ನನಗೆ ಭಯ ಆಗಲಿಲ್ಲ. ಐ ವಾಸ್ ಕರೇಜಿಯಸ್. ನಿಜವಾಗ್ಲೂ ಹಾನೆಸ್ಟ್ ರಿಪ್ಲೈ, ನೋ ಡೌಟ್. ನಮ್ಮ ರೂಬನ್ ಅವರು ಸರ್, ಈಗ ಒಂದು ಜನರಲ್ ನಾಲೆಜ್, ನನ್ನ ಒಂದು ಡೌಟ್. ತಾವು ಈಗ 29
ಅಲ್ವಾ? ನೀವು ಬಿಫೋರ್ ಅಂದ್ರೆ 3 years ಬ್ಯಾಕ್ ಸ್ಟಾರ್ಟ್ ಮಾಡಿರುವಂತದ್ದು 29 26 somewhere 26 or 25. ಬಟ್ ವಿಚಾರ ಏನಂದ್ರೆ ಸ್ವಿಮ್ಮಿಂಗ್ ಅಂತ ಬಂದಾಗ ಅರ್ಲಿ ಏಜ್ ಅಲ್ಲೇ ಆಗ್ಬೇಕು ಅಂತ ಹೇಳ್ತಾರೆ. ದೆನ್ ಆಫ್ಟರ್ ದಟ್ ಬಾಡಿ ಅದಕ್ಕೆ ಆಗಲ್ಲ, ಬಹಳಷ್ಟು ಕಷ್ಟ ಇದೆ ಸ್ವಿಮ್ ಮಾಡ್ಲಿಕ್ಕೆ, ಇಟ್ಸ್ ನಾಟ್ ಪಾಸಿಬಲ್ ಅನ್ನೋಂಥದ್ದು ಹೇಳ್ತಾರೆ. ಹೌದಾ? ಬಟ್ ಹೌ ಅನ್ನೋದು ತಾವು ಹೇಗೆ ಇದು ಹೌದಾ? ಅಂದ್ರೆ ಅದಕ್ಕಿಂತ ಮೊದಲೇ ಆಗ್ಬಿರ್ಬೇಕು, ಅರ್ಲಿ ಏಜ್ ಇಂದ ಟಚ್ ಇಲ್ಲದವರು ಸಡನ್ ಆಗಿ ಸ್ವಿಮ್ ಮಾಡ್ಲಿಕ್ಕೆ ಆಗಲ್ಲ ಆಫ್ಟರ್ 25. ನಿಮ್ಮ ಫಿಸಿಕಲ್ ಅಲ್ಲಿ ಸ್ವಲ್ಪ ಇಟ್ ಡಿಪೆಂಡ್ಸ್ ಆನ್ ಯುವರ್ ಫಿಸಿಕಲ್ ಬಾಡಿ. ನಿಮಗೆ ಇಫ್ ಯು ಆರ್ ಟೂ ವೆಯ್ಟ್ ಮೇ ಬಿ ನಿಮಗೆ ಕಲಿಲಿಕ್ಕೆ ಸ್ವಲ್ಪ ಟೈಮ್ ಹೋಗ್ಬಹುದು. ಬಟ್ ಅದು ಕರೆಕ್ಟ್, ಚಿಕ್ಕ ಇರುವಾಗ ಒಮ್ಮೆ ಬ್ಯಾಲೆನ್ಸ್ ಬಂದ್ರೆ ಸುಲಭ ಆಗ್ತದೆ. ನಂಗೆ ಏನಂದ್ರೆ ನಂಗೆ ಚಿಕ್ಕ ಇರುವಾಗಿಂದ ನಮ್ಮ ಪ್ಯಾರೆಂಟ್ಸ್ ನೀರಿಗೊಂದು ಹೋಗಿದ್ರೆ ಜಾಗ್ರತೆ, ನೀರಿಗೊಂದು ಹೋಗ್ಬೇಡ, ನೀರಿಗೊಂದು ಹೋಗ್ಬೇಡ, ಸ್ಟ್ರಿಕ್ಟ್. ಐ ಹ್ಯಾವ್ ಗಾಟ್ ಸ್ಟ್ರಿಕ್ಟ್ ಪ್ಯಾರೆಂಟ್ಸ್, ಡಿಸಿಪ್ಲಿನ್ ಪ್ಯಾರೆಂಟ್ಸ್. ಸೊ ನಾವೆಲ್ಲಿ ವಿ ಹ್ಯಾವ್ ಗಾನ್ ಫಾರ್ ನಮ್ದು PUC ಔಟಿಂಗ್ ಇರ್ತದೆ, ಎಲ್ಲಿ ಇದು ಪಾರ್ಕ್ ಅಲ್ಲೆಲ್ಲ, ಬ್ಯಾಂಗ್ಳೂರ್ ಯಾವ್ದು ಪಾರ್ಕ್ ಉಂಟಲ್ಲ, ನಾವು ಅದರಲ್ಲೆಲ್ಲ ಹೋಗ್ಲೇ ಇಲ್ಲ. ಇವನ್ ಟಿಲ್ ಮೈ PUC ಡಿಗ್ರಿ ನಾವು ಬೀಚ್ಗೆ ಹೋದ್ರೆ ಸಹ ಜಸ್ಟ್ ದಟ್ ವಾಟರ್ ಟಚಸ್ ಮೈ ಫೀಟ್ ಅಷ್ಟೇ, ನೀರಿಗೆ ನಾನು ಕಾಲು ಇಡ್ಲೇ ಇಲ್ಲ. ಸೊ ಸಣ್ಣ ಇರುವಾಗ ಕಲ್ತ್ರೆ ಅದು ಒಳ್ಳೇದು. ಯಾಕಂದ್ರೆ ಇಫ್ ದ ಕಿಡ್ ವಾಂಟ್ಸ್ ಟು ಗೋ ಇನ್ ಟು ಸ್ಪೋರ್ಟ್ಸ್ಗೆಲ್ಲ, ದೆನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಈಗ ನಾನು ಸ್ವಿಮ್ ಮಾಡುವಾಗ ಐ ಸಿ ದ ನಮ್ಮ ಪಕ್ಕದ ಲೇನ್ ಉಂಟು, ಅದು ಸ್ಪೋರ್ಟ್ಸ್ ಲೇನ್. ನಾವು ಸ್ವಿಮ್ ಮಾಡುವಾಗ ನಮ್ಗಿಂತ ಒಂದು 50 ಮೀಟರ್ ಜಾಸ್ತಿ ಅವ್ರು ಹೋಗಿರ್ತಾರೆ. their body is adjusted. Like I'll give a big huge credit to the coaching team and stuff. ಅವ್ರು ಎಷ್ಟು ಸಣ್ಣ ಮಕ್ಕಳು, ಅವ್ರದ್ದು ನೀವು ಬಾಡಿ ನೋಡ್ಬೇಕು ಎಷ್ಟು ಟೋನ್ ಆಗಿರುತ್ತೆ. ಸಣ್ಣ ಮಕ್ಕಳು 15-16 ಎವ್ರಿ ಡೇ ದೇ ಕಮ್ ಅಂಡ್ ಅವ್ರದ್ದು ಡಯಟ್ ಉಂಟು. ಬಿಫೋರ್ ಗೋಯಿಂಗ್ ದೇ ಡೂ ದಟ್ ಎಕ್ಸರ್ಸೈಸ್ ಅಂಡ್ ಸ್ಟಫ್. ಆ್ಯಂಡ್ ನಿಮಗೆ ಪ್ರೊಫೆಷ್ನಲಿ ಸ್ವಿಮ್ಮಿಂಗ್ ಹೋಗಬೇಕಾದ್ರೆ ನೀವು ಆ್ಯಕ್ಚುಲಿ ಅಷ್ಟು ಇದು ಮಾಡಬೇಕು. ಬಟ್ ನಿಮಗೆ ಇಫ್ ಯು ವಾಂಟ್ ಟು ಬಿ ಆಸ್ ನಿಮಗೆ ಸ್ಟ್ರೆಸ್ಸಿಂದ ಹೊರಗೆ ಬರಬೇಕು, ಮತ್ತು ನಿಮಗೆ ರೂಟೀನಿಗೆ ಇಫ್ ಯು ವಾಂಟ್ ಟು ಸ್ವಿಮ್ ಆಲ್ಸೋ, ಇಟ್ಸ್ ನೆವರ್ ದೆನ್ ಲೇಟ್. ಏಜ್ ಇಸ್ ಜಸ್ಟ್ ಅ ನಂಬರ್. ನಿಮ್ಗೆ ಯಾವಾಗ ಸ್ಟಾರ್ಟ್, ದೇರ್ ಆರ್ ಪೀಪಲ್ who swim after 40-45 after 40. Easy ಆಗುತ್ತಾ ಅದು ಬಾಡಿ if you learn technically correct. Yes, ನೀವು ನಿಮ್ಮ ಇಷ್ಟಕ್ಕೆ ಹೋದ್ರೆ ಕಷ್ಟ ಆಗ್ಬೋದು. ಯು ನೀಡ್ ಸಮ್ವನ್ ಟು, ಅಂದರೆ ಅದರಲ್ಲಿ ಪ್ರೊಸೀಜರ್ ಉಂಟು. ಫಸ್ಟ್ ಯು ಲರ್ನ್ ಬಬಲ್ ಔಟ್, ದೆನ್ ಖಾಲಿ ಫ್ಲೋಟಿಂಗ್ ಎಕ್ಸಸೈಸ್ ಉಂಟು, ದೆನ್ ಯು ವಿಲ್ ಬಿ ಗಿವನ್ ದ ಕಿಕ್ ಬೋರ್ಡ್. ಸ್ಲೋಲಿ ನೀವು ಹೋಗ್ತೀರಿ, ಕಿಕ್ ಬೋರ್ಡನ್ನು ಇದು ಮಾಡಿ ಫಸ್ಟ್ ನಿಮ್ಮ ಕಾಲೊಮ್ಮೆ ಬ್ಯಾಲೆನ್ಸ್ ಆಗಬೇಕು. ದೆನ್ ಒಂದು ಡಾಗ್ ಪೆಡ್ಲಿಂಗ್ ಅಂತ ಉಂಟು, ಹೀಗೆ. ಸೊ ಇಂಥದ್ದು ಬೇಸಿಕ್ ಟೆಕ್ನಿಕ್ಸ್ ಫಸ್ಟ್ ಯಾರು ಸ್ವಿಮ್ಮಿಂಗ್ ಕೋಚ್ ಕಲಿಸ್ತಾರೆ. ಸೊ ಆಫ್ಟರ್ ದಿಸ್ ಇಫ್ ಯು ಪಿಕ್ ಇಟ್ ಅಪ್ ವಿದಿನ್ ಐ ಥಿಂಕ್ ವಿದಿನ್ 1.5 month ಆರ್ ನಿಮ್ಗೆ ಸ್ವಿಮ್ಮಿಂಗ್ ಕಲಿಬಹುದು. ನಾಟ್ ಎ ಪ್ರೊಫೆಷನಲ್, ನಾರ್ಮಲ್ ನಿಮ್ಗೆ ಎಲ್ಲಿ ನೀರಲ್ಲಿ ಇದ್ರೆ ನಿಮ್ಗೆ ಒಂದು ಉಳಿಸ್ಕೊಳ್ಬಹುದು. ಯು ಕ್ಯಾನ್ ಸೇವ್ ಯುವರ್ ಸೆಲ್ಫ್. ಅಟ್ ಲೀಸ್ಟ್ ನಿಮ್ಗೆ ಅಷ್ಟು ಸ್ವಿಮ್ಮಿಂಗ್ ಬರುತ್ತೆ. ಪರ್ಫೆಕ್ಟ್ ಟ್ರೈನರ್ ಜೊತೆ ನಾವು ಟ್ರೈನ್ ತಗೊಂಡ್ರೆ 1 month 1.5 month, ದೆನ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ನಂದು ಏನಾಯ್ತು, ಐ ಹ್ಯಾಡ್ ಅ ಗುಡ್ ಟ್ರೈನರ್. ಅವ್ರದ್ದು ಹೆಸರು ಲಿಯೋ ಡಿಸೋಜ್ ಅಂತ, ಲಿಯೋ ಅಂತೆ ಅವರು, ದೇರವೆಲ್ನವರು. ಹಿ ಟಾಟ್ ಮಿ ಗುಡ್ ಬೇಸಿಕ್ಸ್. ಅಂದ್ರೆ ಒಂದು ಕರೆಕ್ಟ್ ಪೋಸ್ಚರ್, ಕರೆಕ್ಟ್ ಟೆಕ್ನಿಕ್ ಕಳಿಸಿದ್ರು. ಅದಾದ ನಂತರ ನಾನು ಐ ಯೂಸ್ ಟು ವಾಚ್ ಯೂಟ್ಯೂಬ್. ಐ ಯೂಸ್ ಟು ವಾಚ್ ದೋಸ್ ಒಲಿಂಪಿಕ್ಸ್ ವಿಡಿಯೋಸ್ ಎಲ್ಲ. ಸೊ ಅದು ನೋಡ್ತಾ ಏನಾಗ್ತದೆ ಅಂದ್ರೆ, ಯೂಟ್ಯೂಬಲ್ಲಿ ಫಾರಿನರ್ಸ್ ಆರ್ ವೆರಿ ಎಕ್ಸಲೆಂಟ್. ದೇ ಗಿವ್ ಎವ್ರಿಥಿಂಗ್ ಇನ್ ಡೀಟೇಲ್. ನೀವು ಹೋಗಿ ನೋಡಿದ್ರೆ ಹೌ ಟು ಫ್ರೀ ಸ್ಟೈಲ್ ಸ್ವಿಮ್ ಅಂತ ನಾವು ಹೇಳ್ತೇವೆ ಜಸ್ಟ್ ಹೀಗೆ ಅಂತ. ನಿಮ್ಮದು 20 ನಿಮಿಷದ ವಿಡಿಯೋ ನೋಡಿದ್ರೆ, ಐ ಹ್ಯಾವ್ ವಾಚ್ಡ್ ಇಟ್ ಮೇ ಬಿ 10 to 15 times ಈಚ್ ವಿಡಿಯೋ, ಡಿಫ್ರೆಂಟ್. ಸೊ ನಾನು ಸ್ವಿಮ್ ಮಾಡುವಾಗ ಐ ಆಲ್ರೆಡಿ ನೋ ದ ಸ್ವಿಮ್ಮಿಂಗ್ ಅಲ್ಲ, ನಾನು ಪ್ರಾಕ್ಟೀಸ್ ಮಾಡುವಾಗ ಐ ವಿಲ್ ಲೈಕ್ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಐ ವಿಲ್ ವರ್ಕ್ ಆನ್ ದ್ಯಾಟ್. ಮತ್ತೆ ಸ್ವಿಮ್ಮಿಂಗ್ ಏನಂದ್ರೆ ಡೈಲಿ ನೀವು ಹೋಗುವಾಗ ನಿಮಗೆ ಯು ಗೆಟ್ ಲೈಕ್ ನೀವು ಏನೋ ಯು ಗೆಟ್ ಹೊಸ ನಿಮಗೆ ಕಲಿಲಿಕ್ಕೆ ಸಿಗ್ತದೆ. ಇಟ್ಸ್ ನಾಟ್ ಲೈಕ್ ಒನ್ಸ್ ಯು ಲರ್ನ್ ಅಂಡ್ ಇಟ್ಸ್ ಫಿನಿಶ್ಡ್. ಕರೆಕ್ಟ್ ಅಲ್ವಾ? ಸೊ ಹಾಗೆ, ಸೊ ಇಟ್ ಇಸ್ ಅ ವೆರಿ ಚಾಲೆಂಜಿಂಗ್ ಥಿಂಗ್. ತಾವು ಕೂಡ 1.5 month ಅಲ್ಲಿ ಕಲ್ತ್ರಿ ಸ್ವಿಮ್ಮಿಂಗ್? ಬೇಸಿಕ್ಸ್ ನಂಗೆ ಅಷ್ಟು ಸಿಕ್ಕಿತ್ತು. ಐ ಟುಕ್ ಅಟ್ ಲೀಸ್ಟ್ 1 good 6 months ಟೈಮ್ ಟು ಗೋ ಟು ದ ಡೀಪ್ ಸೈಡ್. ಈಗ ನಮ್ದು 4 feet ಇಂದ 6 feet ಗೆ ಹೋಗ್ಲಿಕ್ಕೆ ಅಷ್ಟು ತನಕ ನನ್ನ ಸರ್, ಇಲ್ಲಾದ್ರೆ ವಿ ಯೂಸ್ ಟು ಗೋ ನಿಯರ್ ದ ರಾಡ್, ಇಲ್ಲಿ ಹೋಗಿ ರಾಡಿಗೆ ಮುಟ್ಟಿ ಹೀಗೆ ವಾಪಸ್ ಬರ್ತಿದ್ವಿ. ಆ್ಯಂಡ್ ನಮ್ದು ಅವ್ರ ಸರ್ ಇದ್ದಾರೆ, ಹಿ ಯೂಸ್ ಟು ನಮ್ದು 10 feet, ಮಂಗಳದಲ್ಲಿ 15 feet ಉಂಟು, ಆಲ್ಮೋಸ್ಟ್ 16 feet. ಅದರಲ್ಲಿ ನಮಗೆ ಡೈವ್ ಹೊಡೆದು ಮೇಲಿಂದ ಕೆಳಗೆ ಬರಲಿಕ್ಕೆ. ಸೊ ಐ ಕ್ಯಾನ್ ಗೋ ಅಂಡರ್ ವಾಟರ್ 16 feet. ಐ ಕ್ಯಾನ್ ಸ್ಟೇ ಫಾರ್ 10-15 seconds ಅಂಡ್ ದೆನ್ ಕಮ್ ಅಪ್. ಹೌದು. ಸೊ ಅದೆಲ್ಲ ಟೆಕ್ನಿಕ್ಸ್ ಗೊತ್ತಿದ್ರಿಂದ ಇಟ್ ಈಸ್ ಗುಡ್. ನಾವೇನ್ ಮಾಡೋದಂದ್ರೆ, ಇಲ್ಲಿ ಯಾರ್ದಾದ್ರೆ ಗಾಗಲ್ಸ್ ಬಿದ್ದಿದ್ರೆ ಕೆಳಗೆ, ನಮ್ಗೆಲ್ಲ ಅದು ಆಟ ಕೆಳಗೆ ಹೋಗುದು, ತರದು. ಸೊ ಸ್ವಲ್ಪ ಬೇಸಿಕ್ ಸ್ಟ್ರಾಂಗ್ ಇದ್ರೆ ಯು ಕ್ಯಾನ್. ನಿಜವೂ ಕೂಡ ಗ್ರೇಟ್. ಯಾಕಂದ್ರೆ ನಾನು ಅನ್ಕೊಂಡೆ ಈ ಒಂದು ಈಜುಕೊಳದಲ್ಲಿ ಮಾಡಿರುವಂತಹ ಸಾಧನೆ, ಸ್ವಿಮ್ಮಿಂಗ್ ನಲ್ಲಿ ಮಾಡಿರುವಂತಹ ಸಾಧನೆ, ಸ್ವಿಮ್ಮಿಂಗ್ ನಲ್ಲಿ ಕೊಳಲನ್ನ ಓದುವಂತಹ ಸಾಧನೆ, ಬಹುಶಃ ಇವರು ಬಾಲ್ಯದಿಂದಲೇ ಫ್ರಮ್ ದ ಚೈಲ್ಡ್ಹುಡ್ ಇಂದಲೇ ಇವರು ಸ್ವಿಮ್ಮಿಂಗ್ ಹೋಗ್ತಾರೆ. ಸೊ ಹಾಗೆ ಭಯಂಕರ ಇವರು ಸ್ವಿಮ್ಮಿಂಗ್ ಅಲ್ಲಿ ಏನು ನೀರು ಕುಡಿದವರು ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಇಲ್ಲ,
3 ವರ್ಷ ಹಿಂದೆ, ಕೇವಲ 3 ವರ್ಷದ ಹಿಂದೆ ಇವರು ಕಲ್ತಿರುವಂಥದ್ದು, ಅಂದ್ರೆ ಸತತ ಪರಿಶ್ರಮ, ಒಂದು ಹಾರ್ಡ್ ವರ್ಕ್, ಒಂದು ಪ್ಯಾಷನ್ ಅನ್ನೋದು ಯಾವ ರೀತಿ ಇರುತ್ತೆ ಪಕ್ಕಾ ಗೊತ್ತಾಗುತ್ತೆ ಈ ಒಂದು ವಿಚಾರದಲ್ಲಿ. ನಮಗೆ ನಿಜವಾಗ್ಲೂ ಕೂಡ ನಂಬಲಿಕ್ಕೆ ಆಗಲ್ಲ. ಬಹಳ ಜನರು ಹೇಳ್ತಾರೆ ಒಂದು ಏಜ್ ಆಫ್ಟರ್ 25 ಇಂದ ಸ್ವಿಮ್ಮಿಂಗ್ ಕಲಿಲಿಕ್ಕೆ ಕಷ್ಟ ಅಂತ. ಆದರೆ ಆಫ್ಟರ್ 25 ನಮ್ಮ ರೂಪನ್ ಅವರು ಕಲ್ತು ಸ್ವಿಮ್ಮಿಂಗ್ ಅನ್ನ ಕಲ್ತು ಈಗ ಒಂದು ಸಾಧನೆಯನ್ನ ಮಾಡಿರೋದು ನಿಜವಾಗ್ಲೂ ಕೂಡ ಇದು ಬಹಳಷ್ಟು ಜನರಿಗೆ ಸ್ಫೂರ್ತಿ. ಅಪಾರ್ಟ್ ಫ್ರಮ್ ದಟ್ ಈ ರೆಕಾರ್ಡ್ ಕೂಡ, ಅಪಾರ್ಟ್ ಫ್ರಮ್ ದಟ್ ಇವರು ಮಾಡಿರುವಂತಹ ಈ ಒಂದು ಡಿಸಿಷನ್, ಇವರು ತೆಗೆದುಕೊಂಡಿರುವಂತಹ ಈ ಒಂದು ಹಾರ್ಡ್ ವರ್ಕ್ ನಿಜವಾಗ್ಲೂ ಕೂಡ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿ. ಬಹಳ ಜನರು ಏಜ್ ಗಳ ಬಗ್ಗೆ ಮಾತಾಡ್ತಾರೆ. ಇವೆಲ್ಲದರ ನಡುವೆ ನನಗೆ ಖುಷಿ ಆಗಿರುವಂತದ್ದು ಇವರ ಒಂದು ಮಲ್ಟಿ ಟ್ಯಾಲೆಂಟ್. ಇವರು ಬಹಳಷ್ಟು ಮ್ಯೂಸಿಕ್ ಗಳನ್ನ ಪ್ಲೇ ಮಾಡ್ತಾರೆ, ಪರಿಕರಗಳನ್ನ ಪ್ಲೇ ಮಾಡ್ತಾರೆ. ಸೊ ಹಾಗಿದ್ದಾಗ ಇವರು ಮಾಡಿರುವಂತದ್ದು ಕೊಳಲನ್ನ ಊದಿ ಈ ಒಂದು ಸಾಧನೆ ಮಾಡಿರುವಂತದ್ದು. ಹಾಗಿದ್ದಾಗ ನಾನು ನಮ್ಮ ಪ್ರೋಗ್ರಾಮ್ ನಲ್ಲಿ ಲೈವ್ ಆಗಿ ಇವರ ಒಂದು ಪ್ರತಿಭೆಯನ್ನ ನಾವು ನೋಡ್ಬೇಕು ಸರ್. ನೋಡೋಣ ಸರ್, ಕೊಳಲಿನ ಮೂಲಕ, ಫ್ಲೂಟ್ ಮೂಲಕ. ಎಸ್ ಸರ್. Yeah. ಅದ್ಭುತ, ನಿಮ್ಮಿಂದಲೇ ಅಲ್ವಾ? ಓಕೆ, ಅದ್ಭುತ. ನಮ್ಮ ರೂಬನ್ ಅವರು ಮಲ್ಟಿ ಟ್ಯಾಲೆಂಟ್ ಅಂತ ಹೇಳಿದೆ. ಒಂದು ಫ್ಲೂಟ್ ಅದ್ಭುತವಾಗಿ ನುಡಿಸಿದ್ದಾರೆ. ಸೊ ಅಮೇಝಿಂಗ್ ಸರ್. ಇದು ಟ್ಯಾಲೆಂಟ್ ಸರ್. ಹೌ ಫ್ಲೂಟ್ ಎಲ್ಲ, ಈ ಮ್ಯೂಸಿಕ್ ಇಂಟ್ರೆಸ್ಟ್ ಎಲ್ಲ, ಯಾಕಂದ್ರೆ ಮಲ್ಟಿ ಟ್ಯಾಲೆಂಟ್. ಆ ಕಡೆ ಸ್ವಿಮ್ಮಿಂಗ್, ಈ ಕಡೆ ತಾವು ಲೆಕ್ಚರರ್ ಕೂಡ ಆಗಿದ್ರಿ ಅಲ್ವಾ? ಮಾಸ್ಕಾಮ್, ನಮ್ಮ ಜರ್ನಲಿಸಮ್ ಕಾಲೇಜ್ ಎಲೋಷಿಯಸ್ನಲ್ಲಿ. ಸೊ ಲೆಕ್ಚರರ್ ಆಗಿದ್ರು, ಅಲ್ಲಿ ಉಪನ್ಯಾಸಕರಾಗಿ ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡ್ತಾ ಇದ್ರು. ತದನಂತರ ಆಫ್ಟರ್ ದಟ್ ಅವರು ಈ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲೂ ಕೂಡ ಇದ್ದಾರೆ. ಅಗೇನ್ ಸ್ವಿಮ್ಮಿಂಗ್ ನಲ್ಲಿ ಸಾಧನೆ ಮಾಡುತ್ತೆ. ಅಂದ್ರೆ ಇಂತಹ ಯುವಕರು, ನಮ್ಮಲ್ಲಿ ಟೈಮ್ಗಳಿಲ್ಲ ಅನ್ನೋದ್ರ ನಡುವೆ ನಾವು ಮ್ಯಾನೇಜ್ ಮಾಡಿದ್ರೆ ಎಲ್ಲವೂ ಕೂಡ ಇದೆ ಅನ್ನುವಂಥದ್ದು ಕೂಡ ತಾವು ಸ್ಫೂರ್ತಿ. ಏನ್ ಹೇಳ್ತೀರಾ ಸರ್? ಲೇಟ್ ಆಗಿನೇ ಸ್ಟಾರ್ಟ್ ಮಾಡಿದೆ. ಅರೌಂಡ್ ವೆನ್ ಐ ವಾಸ್ ಅರೌಂಡ್ 16-17 ಇಯರ್ಸ್. ಸೆಕೆಂಡ್ ಟಿಲ್ 10 ಇಯರ್ಸ್ ಬ್ಯಾಕ್, ಕರೆಕ್ಟ್ಲಿ 10-11 ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದೆ. ಅದರ ಮುಂಚೆ ನಾನು ಚೈಲ್ಡ್ಹುಡ್ ಅಲ್ಲಿ ಐ ಹ್ಯಾಡ್ ಸ್ಟಾರ್ಟೆಡ್ ಟು ಪ್ಲೇ ದಿಸ್ ಹಾರ್ಮೋನಿಕಾ, ಫಸ್ಟ್ ಇನ್ಸ್ಟ್ರೂಮೆಂಟ್ ಅದು ಸ್ಟಾರ್ಟ್ ಮಾಡಿದೆ ನಾನು. ನನ್ನ ಅಪ್ಪ ನುಡಿಸ್ತಾ ಇದ್ರು. ಸೊ ಯಾರು ಬೇರೆ ಚಿಕ್ಕ ಮಗು ಆದರೆ ಬಾಲ್ ಆಡ್ತದೆ, ಐ ಯೂಸ್ ಟು ಜಸ್ಟ್ ಪ್ಲೇ ಜಸ್ಟ್ ಅಪ್ ಆ್ಯಂಡ್ ಡೌನ್. ಸೊ ಅದರಲ್ಲಿ ನಾನು ಸರ್ಗಮ್ ತನ್ನಷ್ಟಕ್ಕೆ ನಾನು ಕಲಿತೆ. ಮತ್ತೆ ಆ್ಯಕ್ಚುಲಿ ಮೇನ್ ಇನ್ಸ್ಪಿರೇಷನ್ ಅಪ್ಪ, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಾದ ನಂತರ ನನಗೆ ಅವರು ಸ್ವಲ್ಪ ಬೇಸಿಕ್ ಗಿಟಾರ್ ಕಲಿಸಿದ್ರು. ಟಿಲ್ 10th PUC ಡಿಗ್ರಿ ತನಕ ನಾನು ಐ ವಾಸ್ ಜಸ್ಟ್ ಎ ಹಾಬಿ ಮ್ಯೂಸಿಷಿಯನ್. ಬಟ್ ಒನ್ಸ್ ಐ ಸ್ಟಾರ್ಟೆಡ್ ಫ್ಲೂಟ್, ಅವ್ರು ನನ್ನ ತಂದೆ ನನಗೆ ಅವರು ಫ್ಲೂಟ್ ಕ್ಲಾಸ್, ಫ್ಲೂಟಿಗೆ ಹೋಗ್ಬೇಕಂತ ನನಗೆ ಹೇಳಿದರು. ಅಂದರೆ ಫ್ಲೂಟ್ ಇಸ್ ಅ ವೆರಿ ರೇರ್ ಇನ್ಸ್ಟ್ರೂಮೆಂಟ್. ಸೊ ನಾನು ಹಿಂದೂಸ್ತಾನಿ ಫ್ಲೂಟ್ಗೆ ಅವರು ಕ್ಲಾಸಸ್ ಹಾಕಿದ್ರು ಇಲ್ಲಿ ಮಂಗಳೂರಲ್ಲಿ. ಇಲ್ಲಿ ಮನೀಶ್ ದಾಸ್ ಅಂತ ಅವರು ಸರ್ ಇದ್ದಾರೆ, ಮತ್ತು ರಾಮಚಂದ್ರ ಭಟ್ ಅಂತ ಒಬ್ರು ಇದ್ದಾರೆ. ನಾನು ಅವ್ರ ಹತ್ರ ಐ ಲರ್ನ್ಡ್ ಸಮ್ ಬೇಸಿಕ್ಸ್, ಐ ಲರ್ನ್ಡ್ ಗುಡ್ ಮ್ಯೂಸಿಕ್ ಫ್ರಮ್ ದೆಮ್. ಸೊ ಅಲ್ಲಿಂದ ಅದು ಡೆವಲಪ್ ಆಯಿತು. ದೆನ್ ಐ ಸ್ಟಡಿಡ್ ವೋಕಲ್ಸ್ ಆಲ್ಸೋ, ಹಿಂದೂಸ್ತಾನಿ ವೋಕಲ್ಸ್ ಫ್ರಮ್ ಪಂಡಿತ್ ರವಿಕಿರಣ್ ಮಣಿಪಾಲ್. ಈಗ ಕರೆಂಟ್ಲಿ ಐ ಆಮ್ ಲರ್ನಿಂಗ್ ಫ್ರಮ್ ಉಸ್ತಾದ್ ರಫೀಕ್ ಖಾನ್ ಸರ್. ಸೊ ಅದು ಆಗ್ತಾ ಇರ್ತಾ ಮತ್ತೆ ನನ್ನ ಹಿಯರಿಂಗ್ ಸೆನ್ಸ್ ಒಳ್ಳೆ ಉಂಟು. ಸೊ ಆಸ್ ಐ ಟೋಲ್ಡ್, ಇಫ್ ಐ ಸ್ಟೆಪ್ ಇನ್ ಟು ಸಮಥಿಂಗ್ ನ್ಯೂ, ಸೊ ಐ ಹ್ಯಾವ್ ಗಾಟ್ ದಟ್, ಲೈಕ್ ಇಫ್ ಇಟ್ಸ್ ಇಂಟ್ರೆಸ್ಟಿಂಗ್ ಐ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಮೈ ಪ್ಯಾಷನ್. ಸೊ ಮತ್ತೆ ನಾನು ಕರೆಂಟ್ಲಿ ರೆಕಾರ್ಡಿಂಗ್ಸ್ ಕೇಳ್ತೇನೆ. ನಮ್ಮ ಪಂಡಿತ್ ಹರಿಪ್ರಸಾದ್ ಚೌರಸಿಯಾ ಮತ್ತು ಪಂಡಿತ್ ಪಾರಸ್ನಾಥ್ ಎಲ್ಲ ಗ್ರೇಟ್ ಪ್ಲೇಯರ್ಸ್, ಲೆಜೆಂಡ್. ಸೊ ನಾನು ಹಾಗೆ ಇದು ಇನ್ಸ್ಟ್ರೂಮೆಂಟ್. ಮತ್ತು ಆ್ಯಕ್ಚುಲಿ ನನ್ನ ಮ್ಯೂಸಿಕ್ಕಿಗೆ ಲೈಫ್ ಬರಲಿಕ್ಕೆ ಕಾರಣ ಇಟ್ ಇಸ್ ಹಿಂದೂಸ್ತಾನಿ ಮ್ಯೂಸಿಕ್. ಶಾಸ್ತ್ರೀಯ ಸಂಗೀತ ಇರೋದು ಅದೊಂದು ಬೇರೆನೇ, ಇದು ಇಟ್ಸ್ ಬಿಯಾಂಡ್ ವರ್ಡ್ಸ್, ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಕಲಿಯುವುದೇ ಒಂದು ಬೇರೆ ಇದು. ಅಂದರೆ ಏನೋ ಫುಲ್ ಟೈಮ್ ಡಿವೋಟ್ ಮಾಡಿ ಕಲಿಯುವುದೇ, ಲೈಕ್ ಬಿಗ್ ಗ್ರೇಟ್ಸ್ ಕ್ಲಾಸಿಕಲ್ ಮ್ಯೂಸಿಕ್ಕೇ ನುಡಿಸೋದು, ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಈ ಏಜಲ್ಲಿ ನಮಗೆ ಈಚೆ ಅರ್ನ್ ಮಾಡಬೇಕು, ಯು ಹ್ಯಾವ್ ಯುವರ್ ಕಮಿಟ್ಮೆಂಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಥಿಂಗ್ಸ್. ಅದರಲ್ಲಿ ನಾವು ಇದು ಇಫ್ ಯು ಹ್ಯಾವ್ ಟು ಟೇಕ್ ದಿಸ್ ಆ್ಯಂಡ್ ಪರ್ಸ್ಯೂ ಆದರೆ ಇಟ್ ನಿಮ್ಮ ಇಂಟ್ರೆಸ್ಟ್ ಮತ್ತು ಡೆಡಿಕೇಶನ್ ಆ್ಯಂಡ್ ಇಫ್ ಯು ಆರ್ ಪ್ಯಾಷನೇಟ್, ಸಮ್ವೇರ್ ಯು ಕ್ಯಾನ್ ಲರ್ನ್ ಅಟ್ ಲೀಸ್ಟ್ 5-10% ಆಫ್ ವಾಟ್ ಎವರ್ ಇಟ್ ಇಸ್. 100% ಆಗುದಿಲ್ಲ. ಇಟ್ ಇಸ್ ಅ ಬಿಗ್ ಓಷನ್. ಇದು ಎಷ್ಟು ಟೈಮ್ ಆಯ್ತು ಸರ್ ಕೊಳಲು? ಎಷ್ಟು ಟೈಮ್ ಅಂತ ಹೇಳಿದ್ರಿ ತಾವು? ಒಂದು 10-11 ಇಯರ್ಸ್ ಇಂದ 10-11 ಇಯರ್ಸ್ ಇಂದ ಕಲಿತಾ ಇದ್ದೀರಿ. ಫಸ್ಟ್ ಅಂದ್ರೆ ತಮ್ಮದು ಮೌತ್ ಆರ್ಗನ್. ಹೌದು, ಮೌತ್ ಆರ್ಗನ್ ಇದನ್ನ ಮಾಡ್ತಾ ಇರುವಂತದ್ದು.
ಜೊತೆಗೆ ಆಫ್ಟರ್ ದ್ಯಾಟ್ ತಾವು ಕೊಳಲನ್ನ ಶುರು ಮಾಡಿರುವಂಥದ್ದು. ತದನಂತರ ತಾವು ಕೀಬೋರ್ಡ್ ಅನ್ನ ನುಡಿಸ್ತೀರಿ, ಗಿಟಾರ್ ಅನ್ನು ಕೂಡ ನುಡಿಸ್ತೀರಿ. ಸೊ ಹಾಗಿದ್ದಾಗ ಈ ಸ್ವಿಮ್ ಮತ್ತು ಕೊಳಲನ್ನೇ ಊದಿ ಮಾಡುವ ಅಂತ ಹೇಳಿ ಕಾನ್ಸೆಪ್ಟ್ ಹೇಗೆ ಬಂತು ಸರ್? ಅಂದ್ರೆ ಇಷ್ಟು ವಿಚಾರಗಳಿದ್ದಾಗ ಅದೇ ನೋಡುವ ಅಂತ ಹೇಳಿ. ಹೌದು, ಅಂದ್ರೆ ಫ್ಲೂಟ್ ಸ್ವಲ್ಪ ಕೂಲ್ ಕಾಣುತ್ತೆ, ಇಟ್ಸ್ ಲೈಕ್ ಮತ್ತೆ ಅಂದ್ರೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಈಗ ಹಾರ್ಮೋನಿಕ್ ಹೌದು, ಇದಕ್ಕೆ ನೀರ್ ತಾಗಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ದಿಸ್ ಇಸ್ ಲೈಕ್ ಟೋಟಲಿ ಹ್ಯಾಂಡ್ ಮೇಡ್ ಇನ್ಸ್ಟ್ರೂಮೆಂಟ್. ಲೈಕ್ ಅದಂದ್ರೆ ಅದರಲ್ಲಿ ಮೈಕ್ರೋ ನೋಟ್ಸ್ ಉಂಟು, ಅದಕ್ಕೆ ನೀರು ಬಿದ್ದರೆ ಅದು ಪುನಃ ಡ್ರೈ ಆಗಬೇಕು. ವಿ ಆಲ್ವೇಸ್ ಕೀಪ್ ಇಟ್ ಇನ್ ಅ ಬಾಕ್ಸ್. ಹಾರ್ಮೋನಿಕ್ ನಾವು ಕ್ಲೀನ್ ಮಾಡಿ ಇಡ್ತೇವೆ. ಸೊ ಫ್ಲೂಟ್ ಇಸ್ ಲೈಕ್ ಇಟ್ ಇಸ್ ಡಿವೋಷನಲಿ ಕನೆಕ್ಟೆಡ್ ವಿತ್ ಲಾಟ್ಸ್ ಆಫ್ ಥಿಂಗ್ಸ್. ಸೊ ಮತ್ತೆ ಫ್ಲೂಟಿಗೆ ಆಕ್ಚುಲಿ ನೀರಲ್ಲಿ ನಾವು ಕೆಲವೊಮ್ಮೆ ತೊಳಿತೇವೆ. ಹೌದು, ಇದಕ್ಕೆ ನಾವು ಮೇಂಟೈನ್ ಮಾಡಲಿಕ್ಕೆ, ಅದರದ್ದು ಟೋನ್ ಮೇಂಟೈನ್ ಮಾಡಲಿಕ್ಕೆ, ಆರ್ ಲೈಕ್ ವಿ ಸಮಟೈಮ್ಸ್ ಜಸ್ಟ್ wash it and keep it for drying, not very often, once in a while hige. So flute is a very eco-friendly instrument. ಬೇರೆ ಇನ್ಸ್ಟ್ರೂಮೆಂಟ್ ಆದ್ರೆ ಸ್ಯಾಕ್ಸೋಫೋನ್, ಕೀಬೋರ್ಡ್ ಎಲ್ಲ ನೀರು ತಾಗಿದ್ರೆ ಸರ್ವಿಸಿಗೆ ಹೋಗಬೇಕು, ಟೆಂಪರೇಚರ್ ಅಲ್ಲಿ ಇದಾಗುತ್ತೆ. ಬಟ್ ಫ್ಲೂಟ್ ಈಗ ಮಳೆ ಬಂದ್ರೆ ಸಹ ಐ ಕ್ಯಾನ್ ಗೋ ಅಂಡ್ ಪ್ಲೇ ಇನ್ ದ ರೈನ್, ಮಿನಿಮಲ್ ರೈನ್ ಇದ್ರೆ ಸಹ. ಸೊ ಇಟ್ಸ್ ಅ ವೆರಿ ನೇಚರ್, ಇಟ್ಸ್ ಮೇಡ್ ಔಟ್ ಆಫ್ ಬ್ಯಾಂಬೂ. ಓಕೆ, ಸೊ ಇಟ್ಸ್ ಅ ವೆರಿ ನೇಚರ್ ಫ್ರೆಂಡ್ಲಿ ಇನ್ಸ್ಟ್ರೂಮೆಂಟ್. ದಟ್ಸ್ ವೈ ಇದನ್ನ ಯೂಸ್ ಮಾಡಿರುವಂತ ತಾವು. ಹೌದು, ಅದಕ್ಕೆ ಅದು ಯೂಸ್ ಮಾಡೋದು. ವೆರಿ ನೈಸ್. ಅಂದ್ರೆ ಮನಸ್ಸು ಮಾಡಿದ್ರೆ ಎಲ್ಲವೂ ಕೂಡ ಆಗುತ್ತೆ ಅನ್ನೋದಕ್ಕೆ ಬಹುಶಃ ರೂಬನ್ ಅವರು ಸಾಕ್ಷಿ. ಯಾಕಂದ್ರೆ ಅವರ ಆ ಒಂದು ಇಂಟ್ರೆಸ್ಟ್ ಜೊತೆಗೆ ಅವರ ಒಂದು ಉತ್ಸಾಹ ಇವೆಲ್ಲದರ ನಡುವೆ, ಯಾಕಂದ್ರೆ 29 ವರ್ಷದಲ್ಲಿ ಮಾಡಿರುವಂತಹ ಈ ಒಂದು ಸಾಧನೆಗಳು, ಜೊತೆಗೆ ಮಲ್ಟಿ ಟ್ಯಾಲೆಂಟ್ ಆಗಿರುವಂತಹ ವಿಚಾರ. ನಾನು ಬರ್ತೇನೆ, ಬಹಳಷ್ಟು ವಿಷಯಗಳನ್ನು ಮಾತಾಡಬೇಕು, ಜೊತೆಗೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ಸಾರಿ, ನಾನು ಕರೆನ ತೆಗೆದುಕೊಳ್ಳೋದನ್ನ ಮರೆತು ಹೋಗಿದ್ದೆ ಬಿಕಾಸ್ ಆಫ್ ನಾನು ರೂಬನ್ ಅವ್ರ ಜೊತೆ ಅವರ ಬಹಳಷ್ಟು ಮಲ್ಟಿ ಟ್ಯಾಲೆಂಟ್ ಪ್ರತಿಭೆ, ಅದನ್ನು ಕೂಡ ನಾವು ನೋಡಬೇಕು. ಬಿಫೋರ್ ದಟ್ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಇದು ಮುಸ್ತಫಾ, ಉಡುಪಿಯಿಂದ. ಉಡುಪಿಯಿಂದ. ತಮ್ಮ ಹೆಸರು ಸರ್? ಮುಸ್ತಫಾ ಅಂತ. ಮುಸ್ತಫಾ ಅವ್ರು, ನಮಸ್ತೆ ಮುಸ್ತಫಾ ಸರ್, ಮಾತಾಡಿ ಸರ್. ನಮ್ಮ ಜೊತೆ ರೂಬನ್ ಅವರು ಇದ್ದಾರೆ, ಅವರ ಸಾಧನೆ ಬಗ್ಗೆ ಏನ್ ಹೇಳ್ತೀರಿ? ಎಸ್ ಸರ್, ಮಾತಾಡಿ ಸರ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಟಫ್ ಚಾಲೆಂಜ್. ಯಾ, ಕೇಳಿಕೆ ಕ್ವಶನ್ ಅಂದ್ರೆ, ನೀವು ಈ ಬೀಚ್ ಅಲ್ಲಿ ಉಂಟಲ್ವಾ, ಮ್ಯಾಕ್ಸಿಮಮ್ ಎಷ್ಟು ಮೀಟರ್ ಸ್ವಿಮ್ ಮಾಡ್ತೀರಾ? ಅಂದ್ರೆ ಪೂಲ್ ಅಂಡ್ ಬೀಚ್ ಅಲ್ಲಿ ಡಿಫರೆನ್ಸ್ ಅಂತ. ಅಂದ್ರೆ ಪೂಲ್ ಅಲ್ಲಿ ಎಷ್ಟು ಮೀಟರ್ ಸ್ವಿಮ್ ಮಾಡ್ತೀರಾ, ಅಂದ್ರೆ ಬೀಚ್ ಅಲ್ಲಿ ಎಷ್ಟು ಮೀಟರ್ ಮ್ಯಾಕ್ಸಿಮಮ್ ಸ್ವಿಮ್ ಮಾಡ್ತೀರಾ, ಎಷ್ಟು ಕಿಲೋಮೀಟರ್ ಹಾಗೆ? ನಾನು ಈಗ ತನಕ ನಾನು ಮ್ಯಾಕ್ಸಿಮಮ್ ಸ್ವಿಮ್ ಮಾಡಿದ್ದು 2000 ಮೀಟರ್ಸ್ ನಾರ್ಮಲ್. ಫ್ಲೂಟ್ ಒಟ್ಟಿಗೆ ಅಲ್ಲ, ಫ್ಲೂಟ್ ಒಟ್ಟಿಗೆ 2000 ಮೀಟರ್ ಅಂದ್ರೆ 2 ಕಿಲೋಮೀಟರ್. 2 ಕಿಲೋಮೀಟರ್ಸ್ ಅಲ್ಲ, ನಾಟ್ ವಿತ್ ಫ್ಲೂಟ್. ವಿದೌಟ್ ಫ್ಲೂಟ್ ಐ ಹ್ಯಾವ್, ನಾ ಡೈಲಿ ಸ್ವಿಮ್ಮಿಂಗ್ ಹೋಗ್ತಾನಲ್ಲ, ಒಂದು 2000 ಮೀಟರ್ಸ್ ಆಗಿದೆ, ವಿಚ್ ಇಸ್ ಲೈಕ್ 2 ಕಿಲೋಮೀಟರ್ಸ್. ಪೂಲ್ ಅಲ್ಲಿ ಹೌದು. ಎಸ್ ಎಸ್, ಓಕೆ. ಅಂಡ್ ತಾವು ಡಿಫರೆನ್ಸ್ ಕೇಳಿರುವಂತದ ಸರ್? ಏನಕ್ಕೆ ಕೇಳಿರುವಂತದ್ದು ಬೀಚ್ ಅಲ್ಲಿ? ಎಸ್ ಸರ್, ಕೇಳ್ತಾ ಇದೆಯಾ ಮುಸ್ತಫಾ ಸರ್? ಕೇಳ್ತಾ ಇದೆಯಾ? ಹಲೋ ಮುಸ್ತಫಾ, ಎಸ್ ಸರ್, ಮಾತಾಡಿ ಸರ್. ಬೇರೆ ಏನು ಪ್ರಶ್ನೆ ಕೇಳಿರುತ್ತದೆ ಸರ್ ತಾವು? ಅಲ್ಲ, ಅಂದ್ರೆ ಇವರು ಇದು ಈ ಟ್ರೈನ್ ಮಾಡಿ ಎಷ್ಟು ಆಫ್ಟರ್ 25 ನಂತರ ಮಾಡಿದ್ದಲ್ಲ, ಅವರು 30 ಏಜ್ ನಂತರ ಮಾಡಿದ್ದ? ಹೌ ಮೆನಿ ಇಯರ್ಸ್? ಲೈಕ್ ಪಾಸ್ಟ್ 3 years ಇಂದ, ಅಂದ್ರೆ ಅವರಿಗೀಗ 29, ಅಂದ್ರೆ 26 ಇಂದ ಶುರು ಮಾಡಿದ್ದಾರೆ ಸ್ವಿಮ್ ಮಾಡ್ಲಿಕ್ಕೆ ಮಾತ್ರ. ನೆಕ್ಸ್ಟ್ ಟಾರ್ಗೆಟ್ ಏನಾದ್ರು ಉಂಟಾ, ಅಂದ್ರೆ ಈ ಗೋಲ್ಡನ್ ಸ್ವಿಮ್ಮರ್ಸ್ ಗೆ ನೆಕ್ಸ್ಟ್ ಏನಾದ್ರು? ಓಕೆ ಓಕೆ ಓಕೆ, ಎಸ್ ಸರ್, ಕೇಳೋಣ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮುಸ್ತಫಾ ಸರ್. ಓಕೆ ಓಕೆ, ಈಗ 26 ಇಂದ ತಾವು ಸ್ಟಾರ್ಟ್ ಮಾಡಿದ್ದೀರಿ ಅಲ್ವಾ ಸರ್? 26 years ಇಂದ. ದೆನ್ ಆಫ್ಟರ್ ದಟ್ ಈ ಸ್ವಿಮ್ ಜೊತೆ ಕೊಳಲನ್ನ ಊದುವಂತ ಇದು ಎಷ್ಟು ಟೈಮ್? 3 months? 2 months. 2 months ಇಂದ. ಓಕೆ, ಇನಫ್ ಫಾರ್ 2 months. ಆಗುತ್ತೆ, ಕಷ್ಟ ಅಲ್ವಾ? ಕಷ್ಟ, ಬಟ್ ಸಿನ್ಸ್ ಐ ವಾಸ್ ಗುಡ್ ಅಟ್ ಬೋತ್ ಥಿಂಗ್ಸ್, ಇಟ್ ಟುಕ್ ಲಿಟಲ್ ಶಾರ್ಟ್ ಟೈಮ್. ಹಾಗೆ ಅಲ್ಲ, ಜೊತೆಗೆ ಮೈಂಡ್ ಮತ್ತು ಬಾಡಿ ಎಲ್ಲವೂ ಕೂಡ ಎರಡು ಕಡೆ ಅಟ್ ಟೈಮ್ ಅಲ್ಲಿ ಎರಡು ಕಡೆ ನಾವು ಮ್ಯಾನೇಜ್ ಮಾಡ್ಬೇಕಲ್ಲ, ಕಷ್ಟ ಅಲ್ವಾ? ಸೊ ಹೌ ಅನ್ನೋ ಪ್ರಶ್ನೆ. ಅದಕ್ಕೆ ಏನಂದ್ರೆ, ನಾವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಟ್ ವಾಸ್ ಡಿಫಿಕಲ್ಟ್ ಬಿಕಾಸ್ ನಾನು ಕಾರ್ನರ್ ಸ್ವಿಮ್ ಮಾಡ್ತೇನೆ. ಸೊ ನಾನು ಏನ್ ಮಾಡಿದೆ, ಸ್ವಿಮ್ ಮಾಡುವಾಗ ಇನ್ನೊಂದು ಚಾಲೆಂಜ್ ಅಂದ್ರೆ, ನಾನು ನೋಡಿದೆ ಸ್ವಿಮ್ ಮಾಡುವಾಗ ನಾನು ಎಲ್ಲೆಲ್ಲಿ ಹೋಗ್ತಿದ್ದೇನೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದೆ, ನಾನು ಈಚೆ ಹೋಗಿದೆ. ಸೊ ಅದು ಒಂದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಂಗೆ ತುಂಬಾ ಸಮಯ ಹೋಯ್ತು. ಫ್ಲೂಟ್ ಪ್ಲೇಯಿಂಗ್ ನಂಗೆ ಓಕೆ, ಬ್ಯಾಲೆನ್ಸ್ ಒಮ್ಮೆ. ಅದಕ್ಕೆ ಏನಂದ್ರೆ, ನನ್ನ ತಂದೆಯವರು ಫಸ್ಟ್ ಹೇಳಿದ್ರು, ನೀನು ಬೆಡ್ ಅಲ್ಲಿ ಮಲಗಿ ಫಸ್ಟ್, ಮಲಗುವ ಪೊಸಿಷನ್ ಅಲ್ಲಿ ಆಗ್ತದೆ ಅಂತ ಟ್ರೈ ಮಾಡಿ ಹೇಳಿದ್ರು. ಸೊ ದಟ್ ವಾಸ್ ಈಸಿ. ನಾನು ಅದಾಯ್ತು. ಮತ್ತೆ ನೀರಲ್ಲಿ ಬೇರೆ ಅಲ್ಲ, ನೀರಲ್ಲಿ ನಿಮ್ಗೆ ಸಪೋರ್ಟ್ ಇಲ್ಲ, ಎವ್ರಿಥಿಂಗ್ ಇಸ್ ಲೆಗ್. ಸೊ ನೀರಲ್ಲಿ ನನಗೆ ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ಐ ಕುಡ್ ಬ್ಯಾಲೆನ್ಸ್ ಇಟ್. ನಾನಂದರೆ ಸ್ವಿಮ್ಮಿಂಗ್ ಫಿನ್ಸ್ ಯೂಸ್ ಮಾಡ್ತೇನೆ. ಸೊ ಅದು ಸ್ವಲ್ಪ ಫಾಸ್ಟ್ ಹೋಗ್ಲಿಕ್ಕೆ ನಿಮಗೆ ಹೆಲ್ಪ್ ಮಾಡಿದೆ, ಸ್ವಲ್ಪ ಇದು. ಬಟ್ ಮೋರ್ ದ್ಯಾನ್ ದ್ಯಾಟ್ ನಮ್ಮದು ಇದು ಬಾಡಿ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್.
ಸೊ ನಾನು ಏನು ಮಾಡ್ತೇನೆ ಅಂದರೆ ನಾನು ನಮ್ಮ ಸ್ವಿಮ್ಮಿಂಗ್ ಪೂಲಲ್ಲಿ ರಾಡ್ಸ್ ಉಂಟು. ಓಕೆ ಸರಿ, ಹೀಗೆ ಹಾಂ ಹೌದು. ನಿಮ್ಮ ನಾನೀಗ ಅಲ್ಲಿ ನೋಡ್ತಿದ್ದೇನೆ, ಈಗ ಮೇಲೆ ನೋಡುವಾಗ ಐ ಆಮ್ ಸೀಯಿಂಗ್ ಒನ್ ರಾಡ್ ಆ್ಯಂಡ್ ಗೋಯಿಂಗ್ ಆಚೆ ಆಚೆ. ಅಂದರೆ ಏನು ಬಿಲ್ಡಿಂಗ್, ಎಂಟೈರ್ ಬಿಲ್ಡಿಂಗ್ ಅಲ್ಲಿ ಏನೆಲ್ಲ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮೇಲೆ ಒಂದು ಯೋಗ ಸೆಂಟರ್ ಉಂಟು, ಅದರ ಮೇಲೆ ಒಂದು ರಾಡ್ ಉಂಟು. ಸೊ ಐ ಹ್ಯಾವ್ ಟು ಸಿ ದಟ್ ರಾಡ್ ಆ್ಯಂಡ್ ಗೋ, ಅದರ್ವೈಸ್ ಐ ವಿಲ್ ಗೋ ವೇರ್. ನಾನು ಹೋಗಿ ಇನಿಷಿಯಲಿ ಏನಾಯ್ತು ಅಂದ್ರೆ ಒಂದು 2 ಸತಿ ನಾನು ಹೋಗಿ ಸೈಡ್ ರಾಡ್ಗೆ ಗುದ್ದಿದೆ, ಗುದ್ದಿ ಕೊಳಲ್ ಕೈಯಲ್ಲಿ ಬಂತು. ಸೊ ದೆನ್ ಐ ಹ್ಯಾಡ್ ಟು ರೀಸ್ಟಾರ್ಟ್. ಸೊ ಇಟ್ಸ್ ಟೇಕನ್ ಪ್ರಾಕ್ಟೀಸ್ ಫಾರ್ ಟರ್ನಿಂಗ್. ಇದು ಏನಂದ್ರೆ ನೀವು ಕಾರಲ್ಲಿ ಕುತ್ಕೊಂಡು ರಿವರ್ಸ್ ಹೋದಾಗ ಆಯ್ತು, ಲೈಕ್ ನಿಮ್ಗೆ ಸ್ಟ್ರೈಟ್ ಹೋಗ್ಬೇಕು, ಬಟ್ ಯು ಆರ್ ಗೋಯಿಂಗ್ ಬ್ಯಾಕ್. ಇಟ್ಸ್ ಅ ಡಿಫಿಕಲ್ಟ್ ಟಾಸ್ಕ್. ನಿಮ್ಗೆ ರಿವರ್ಸ್ 8 ಹೊಡಿ ಅಂತ ಹೇಳಿದ್ರೆ ಇಟ್ಸ್ ರಿಯಲಿ ಡಿಫಿಕಲ್ಟ್. ಸೊ ಆ ಎಡ್ಜಸ್ ಅಲ್ಲಿ ನಾನು ಬರ್ಲಿಕ್ಕೆ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೇನೆ. ಸೊ ಅದು ಈಗ ಈ ಆಂಗಲ್ ಒಂದು ಪಾಯಿಂಟ್ ಅಲ್ಲಿ ನೋಡಿ ಬರಬೇಕು, ಅಂಡ್ ದೇರ್ ಆರ್ ಅಲ್ಲಿ ಒಂದು ಎಂಡಿಗೆ ಒಂದು ಫ್ಲಾಗ್ ಉಂಟು. ಆ ಫ್ಲಾಗ್ ಬರುವಾಗ ನಂಗೆ ಅದು ಟರ್ನ್ ಮಾಡ್ಬೇಕಂತ ಗೊತ್ತಾಗ್ತದೆ. ನಾನು ಆಂಗಲ್ ಅಲ್ಲಿ ಟರ್ನ್ ಮಾಡ್ತೇನೆ, ಪುನಃ ಆಚೆ ಹೋಗ್ತೇನೆ, ಮತ್ತೆ ಅಲ್ಲಿ ಪೂಲಲ್ಲಿ ನಂಬರ್ಸ್ ಉಂಟು. ಸೊ ಐ ಯೂಸ್ ನ್ಯಾಚುರಲ್ ಮಾರ್ಕರ್ಸ್. ನಾನು ಬೇರೆ ಸಪ್ರೇಟ್ ಮಾರ್ಕರ್ಸ್ ಇಲ್ಲ, ಲೇನ್ ಇರ್ತದಲ್ಲ 9, 6, 5, 4, 3, 2. ಸೊ 1 ಬರುವಾಗ ಈಚೆ ತಿರುಗುವನಂತೆ ನನಗೆ ಗೊತ್ತಾಗ್ತದೆ. ಸೊ ಇದು ಡೇ ಬೈ ಡೇ. ಮತ್ತೆ ಅಲ್ಲಿ ಒಂದು ಎಲೋಸಿಯಸ್ ಕಾಲೇಜಲ್ಲಿ ಒಂದು ದೊಡ್ಡ ಮರ ಉಂಟು, ಅಲ್ಲಿ ಒಂದು ವಿ ಶೇಪ್ ಉಂಟು. ಆ ವಿ ಶೇಪ್ ಆ ಲೈನ್ ಒಳಗೆ ನಾನು ಇರಬೇಕು. ಸೊ ಐ ಯೂಸ್ಡ್ ಆಲ್ ದ ನ್ಯಾಚುರಲ್ ಮಾರ್ಕರ್ಸ್. ಏನೆಲ್ಲ ಮೇಲೆ ಕಾಣ್ತದೆ ಓಕೆ ಇದೊಂದು ಹೀಗೆ, ಇಲ್ಲಾದ್ರೆ ನಾನು ಹೇಳ್ಬೇಕಿತ್ತು ಹೀಗೆ ಒಂದು ಕಟ್ಟಬೇಕು, ನಂಗೆ ಏನಾದ್ರೂ ಇದು ಸಪರೇಟ್ ಯಾರಾದ್ರೆ ಗೈಡ್ ಮಾಡಬೇಕು. ಸೊ ಐ ಡಿಂಟ್ ಟೇಕ್ ಎನಿವನ್ಸ್ ಅಸಿಸ್ಟೆನ್ಸ್ ಫಾರ್ ಟರ್ನಿಂಗ್. ನ್ಯಾಚುರಲಿ ಏನು ಅಲ್ಲಿ ಅವೈಲೇಬಲ್ ಉಂಟು ಅದನ್ನೇ ನಾನು ಅದು ನೋಡಿ ನಾನು ಐ ಪ್ರಾಕ್ಟಿಸ್ಡ್. ಸೊ ದಟ್ ವಾಸ್ ಅ ಬಿಗ್ ಟಾಸ್ಕ್. ಇನಿಷಿಯಲಿ ನನ್ನ ಕಾರ್ನರ್ಸ್ ಎಲ್ಲ ಈಚೆ, ಈವನ್ ಇನ್ ದಿಸ್ 5.5 ಮೇ ಬಿ ಸಮ್ವೇರ್ ಐ ಹ್ಯಾವ್ ಕಮ್ ಲಿಟಲ್ ಹಿಯರ್ ಅಂಡ್ ದೇರ್. ಅದಕ್ಕೆ ದಟ್ ಇಸ್ ವೈ ಅದು ಕರೆಕ್ಟ್ 800 ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇಟ್ ಇಸ್ ಬಿಟ್ವೀನ್ 700 to 800. ಸೊ ಅದು ಲೈನ್ ಅಲ್ಲಿ ಬರ್ಲಿಕ್ಕೆ, ಇದು ಈಗ ನೀವು ಡೆಸ್ಕ್ ತೋರಿಸಿದ್ರೆ ಹೀಗೆ ಟು ಕಮ್ ಇನ್ ದಟ್, ನೀವು ಈ ಗೋಡೆಗೆ ಟಚ್ ಮಾಡಿ ಸಹ ಹೋಗ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ದೇರ್ ಇಸ್ ಅ ರಾಡ್ ದೇರ್. ಸೊ ಯು ಹ್ಯಾವ್ ಟು ಕೀಪ್ ಲಿಟಲ್ ಡಿಸ್ಟೆನ್ಸ್ ಅಂಡ್ ಗೋ. ಸೊ ದಟ್ ಇಸ್. ಈಗ ತಾವು ಫ್ಲೂಟ್ ಅಲ್ಲಿ ಸಾಂಗ್ ಗಳನ್ನ ಹೇಗೆ ಪ್ಲೇ ಮಾಡೋದಂದ್ರೆ ಯಾವ ಸಾಂಗ್ ಅಂತ ಪರ್ಟಿಕ್ಯುಲರ್ ಏನಾದ್ರು ಇದೆಯಾ ಸರ್, ಅಥವಾ ಫ್ಲೂಟ್ ಪ್ಲೇ ಮಾಡಿದ್ರೆ ಆಯ್ತು ಹೇಗೆ? ಅಲ್ಲಿ ನಾ ಆಕ್ಚುಲಿ ಕ್ರಿಶ್ಚಿಯನ್ ಹಿಮ್ಸ್ ಪ್ಲೇ ಮಾಡಿದೆ, ಯಾಕಂದ್ರೆ ನಾನು ಬೇರೆ ಫಂಕ್ಷನ್ ಅಲ್ಲಿ ಯಾವಾಗ ಸಹ ಚಲನಚಿತ್ರ ಗೀತೆ ಯಾವಾಗ ಸಹ ನುಡಿಸ್ತೇನೆ. ಮತ್ತೆ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಸ್ವಲ್ಪ ಸ್ಪಿರಿಚುವಲ್ ನಮ್ದು ಇದಿದ್ರೆ ಅದೇ ಆದ್ರಿಂದ ನಂಗೆ ಸ್ವಲ್ಪ ಜಾಸ್ತಿ ಪವರ್ ಸಿಕ್ಕಿದೆ ಡೆಫಿನೆಟ್ಲಿ. ಅದರ ಮುಂಚೆ 2 ದಿನ ನೀವು ವೆದರ್ ನೋಡಿದ್ರೆ ಆ ಟೈಮಲ್ಲಿ ಸರಿ ಮಳೆ ಬಂದಿದೆ. ಸೊ ವಿ ಪ್ರೇಡ್ ಅಂಡ್ ಅವರ್ ಫ್ಯಾಮಿಲಿ ಆಲ್ಸೋ, ಎವ್ರಿ ಒನ್ ಪ್ರೇಡ್. ಆ ದಿನಲ್ಲಿ ದ ವೆದರ್ ವಾಸ್ ರಿಯಲಿ ಕಮ್, ವೆರಿ ಗುಡ್. ಸೊ ಇಟ್ ವಾಸ್ ರಿಯಲಿ ಡಿವೈನ್ ಇಂಟರ್ವೆನ್ಷನ್. ಸೊ ದೇವರದು ನಂಗೆ ತುಂಬಾ ಇದಾಯ್ತು. ಹೌದು ಅಲ್ವಾ? ಜೊತೆಗೆ ಈಗ ನಾವು ಅದ್ಭುತವಾಗಿರುವಂತಹ ಕೊಳಲನ್ನ ಓದುವಂತಹ ರೂಮನ್ ಅವರು ನೋಡಿದ್ವಿ. ಈಗ ಅವರು ಮೌತ್ ಆರ್ಗನ್ ಅನ್ನ ನೆಕ್ಸ್ಟ್, ಯಾಕಂದ್ರೆ ಅವರು ಫ್ರಮ್ ದ ಚೈಲ್ಡ್ಹುಡ್ ಇಂದ ಬಹಳಷ್ಟು ಇಷ್ಟಪಟ್ಟು ನುಡಿಸಿರುವಂತಹ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅದು ಮೌತ್ ಆರ್ಗನ್. ಸೊ ಅದನ್ನ ಈಗ ನಿಮ್ಮ ಮುಂದೆ ವಿತ್ ಗಿಟಾರ್, ಅಟ್ ಅ ಟೈಮ್ ವಿತ್ ಗಿಟಾರ್ ಅಂಡ್ ಓಕೆ ಮೌತ್ ಆರ್ಗನ್ ಮಲ್ಟಿ ಟ್ಯಾಲೆಂಟ್ ಅಂತ ಹೇಳಿದ್ರೆ ಸಾಧಾರಣ ಅಲ್ಲ, ಅಸಾಮಾನ್ಯ ಮಲ್ಟಿ ಟ್ಯಾಲೆಂಟ್. ಸೊ ಹಾಗೆ ರೂಬನ್ ಅವರು. ಎಸ್ ಸರ್, ಇದರ ಒಂದು ಸ್ಟೋರಿ ಉಂಟು, ನಾನು ಪ್ಲೇ ಮಾಡಿದ ನಂತರ. ಎಸ್ ಸರ್, ಎಸ್ ಸರ್.
ಸರ್, ಸೂಪರ್, ಥ್ಯಾಂಕ್ ಯು. ಅದ್ಭುತ. ಬಹಳಷ್ಟು ಅಂದ್ರೆ ನಾನೊಂದು ಬೇರೆ ಲೋಕಕ್ಕೆ ಹೋದಂತ ಫೀಲ್ ನಮ್ಮ ಇಷ್ಟ. ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಆಲ್ಸೋ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಯಾಕಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ನಾವಿಲ್ಲಿ ಪ್ರೈಮ್ ಟೈಮ್ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಬಹಳಷ್ಟು ಕಾಂಟ್ರವರ್ಸಿಗಳು, ಬಹಳಷ್ಟು ವಿಚಾರಗಳು, ಅಂಡ್ ಇವತ್ತು ಒಂದು ಪಾಸಿಟಿವ್ ವೈಬ್ ನಮ್ಮ ಸ್ಟುಡಿಯೋದಲ್ಲಿ ಬಿಕಾಸ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಆಫ್ ಪಾಸಿಟಿವ್ ಜನರು ಎಲ್ಲಿರ್ತಾರೆ, ಸೊ ಅಲ್ಲಿ ಪಾಸಿಟಿವ್ ವೈಬ್ ಇರುತ್ತಂತೆ. ಸೊ ಪಕ್ಕ ನಂಗೆ ಅದು ಫೀಲ್ ಆಯ್ತು, ಬಹಳಷ್ಟು ಖುಷಿ ಆಯ್ತು, ಅಂಡ್ ನಿಜ ಕೂಡ ಹೆಮ್ಮೆ ಆಗುತ್ತೆ. ಎಸ್ ಸರ್, ಈ ಗಿಟಾರ್ ಬಗ್ಗೆ ಸ್ಟೋರಿ ಉಂಟಾ ಅಂತ ಹೇಳಿದ್ರಿ, ವೈಟ್ ಕಲರ್ ಗಿಟಾರ್. ಎಸ್ ಸರ್. ಸೊ ವೈಟ್ ಕಲರ್ ಗಿಟಾರ್, ಓಕೆ, ಗಿಟಾರ್ದು ದಿಸ್ ಇಸ್ ಅ ಟ್ರಾನ್ಸ್ ಅಕೌಸ್ಟಿಕ್ ಗಿಟಾರ್. ಓಕೆ. ಗಿಟಾರ್ ಅಂದ್ರೆ ನಾನು ಫಸ್ಟ್ ಗಿಟಾರ್ ನುಡಿಸ್ತಿದ್ದೆ, ಜಸ್ಟ್ ನಾನು ಐ ಲರ್ನ್ಟ್ ಬೇಸಿಕ್ಸ್ ಫ್ರಮ್ ಮೈ ಡ್ಯಾಡ್. ಮತ್ತೆ ನನ್ನಷ್ಟಿಗೆ ನಾನು ಯೂಟ್ಯೂಬಲ್ಲಿ ಡೆವಲಪ್ ಮಾಡಿ ನಾನು ಐ ಯೂಸ್ ಟು ಪ್ಲೇ ಫಾರ್ ನಮ್ಮ ಕಾಯರ್ಸ್, ಹೀಗೆ. ಇದು ಹಾರ್ಮೋನಿಕದ ಏನಂದ್ರೆ, ನಮ್ಮ ಕಾಲೇಜ್ ಟೈಮಲ್ಲಿ ವಿ ಯೂಸ್ ಟು ಹ್ಯಾವ್ ಕಾಂಪಿಟೇಷನ್ಸ್, ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್, ಲೈಕ್ 40 seconds to fame. 40 ಸೆಕೆಂಡ್ ಅಲ್ಲಿ ಏನಾದ್ರೆ ಅದ್ಭುತ ಮಾಡಿ ತೋರಿಸ್ಬೇಕು ಇಂಟರ್ ಕಾಲೇಜ್. ಸೊ ಅದು ಕೇಳುವಾಗನೇ ಅದೊಂದು ಜುಮ್ ಆಗ್ತದೆ. 40 seconds ಅಲ್ಲಿ ಏನ್ ಮಾಡ್ಬೋದು. ಹೌದು. ಫಸ್ಟ್ ಇಯರ್ ನಮ್ಮ ರೋಶನಿ ಕಾಲೇಜಲ್ಲಿ ಕಾಂಪಿಟೇಷನ್ ಇತ್ತು. ಐ ಜಸ್ಟ್ ಪ್ಲೇಡ್ ದ ಹಾರ್ಮೋನಿಕಾ, ಪ್ಲೇ ಮಾಡಿದೆ. ಜಡ್ಜಸ್ ರಿಯಾಕ್ಷನ್ ವಾಸ್ ನಾರ್ಮಲ್. ಅದರಲ್ಲಿ ಒಂದು ಡ್ರಮ್ಮರ್ ಒಂದು ಪ್ರೈಸ್, ಹಾಗೆ. ಸೊ ನನಗೆ ಐ ಡಿನ್ ಗೆಟ್ ದ ಪ್ರೈಸ್. ಅದರ ಫಾಲೋಯಿಂಗ್ ಇಯರ್ ನನಗೆ ನನ್ನ ತಂದೆ ಹೇಳಿದರು, ನೀನು ಗಿಟಾರ್ಸ್ ನುಡಿಸ್ತಿ, ನೀನು ಹಾರ್ಮೋನಿಕಾಸ್ ನುಡಿಸ್ತಿ, 2 ಸಹ ಒಟ್ಟಿಗೆ ಟ್ರೈ ಮಾಡಂತ ಹೇಳಿದರು. ನೀವು ಏನು ಹೇಳ್ತೀರಿ ಅಂತ ಹೇಳಿದೆ ಫಸ್ಟ್. ಅದಾಗಲಿಲ್ಲ ನನಗೆ. ಮತ್ತಂದರೆ ನಾನು ರಿಸರ್ಚ್ ಮಾಡಿದೆ, ನಮ್ಮ ಬೇರೆ ದೇಶದಲ್ಲಿ ಎಲ್ಲ ನೋಡಿ ಅದರದ್ದು ವಿಡಿಯೋ ನೋಡಿದೆ. ಸೊ ಅಲ್ಲಿ ಎಲ್ಲ ತುಂಬ ಹುಷಾರಿದ್ದಾರೆ ಮ್ಯೂಸಿಕಲ್ಲಿ. ಸೊ ಐ ಗಾಟ್ ಸಮ್ ಇನ್ಸ್ಪಿರೇಷನ್, ಹೀಗೆ ಮಾಡ್ಬೋದಂತೆ. ಆದರೆ ಆವಾಗ ಇದು ಹಾರ್ಮೋನಿಕಾ ಸ್ಟ್ಯಾಂಡ್ ಸಹ ಇರಲಿಲ್ಲ. ನಾನು ಒಂದು ಹ್ಯಾಂಗರ್ದು ಏನೇ ಒಂದು ಯೂಟ್ಯೂಬ್ ವಿಡಿಯೋ ನೋಡಿ ಕಟ್ಟಿಂಗ್ ಪ್ಲೇಯರ್ ಎಲ್ಲ ಟೈಟ್ ಮಾಡಿ ಚಿಕ್ಕ ಹಾರ್ಮೋನಿಕಾದ ರಬ್ಬರ್ ಪ್ಯಾಂಡ್ ಹಾಕಿ ಪ್ರಾಕ್ಟೀಸ್ ಮಾಡಿದೆ. ಅದು 2 ಸಹ ಪ್ರಾಕ್ಟೀಸ್ ಮಾಡೋದಂದ್ರೆ ಜಸ್ಟ್ ಲೈಕ್ ಮೇ ಬಿ ಯು ಆರ್ ಸಿಂಗಿಂಗ್ ಆ್ಯಂಡ್ ಯು ಆರ್ ಪ್ಲೇಯಿಂಗ್ ದ ಗಿಟಾರ್. ಸೊ ಐ ಆಮ್ ಲೈಕ್ ಸಿಂಗಿಂಗ್ ಥ್ರೂ ಹಾರ್ಮೋನಿಕಾ. ಇನಿಷಿಯಲಿ ಇಟ್ ವಾಸ್ ಡಿಫಿಕಲ್ಟ್. ನಾ ಏನು ಮಾಡಿದೆ, ಈಗ ಇದೇ ಸಾಂಗ್ ಅಂದರೆ ಮುಂಜಾನೆ ಮಂಜಲ್ಲಿ, ಸೊ ಫಸ್ಟ್ ಮೆಲೋಡಿ ಸಪ್ರೇಟ್ ಪ್ರಾಕ್ಟೀಸ್ ಮಾಡಿದೆ, ಮತ್ತೆ ಅದರದ್ದು ರಿದಮ್ ಸಪ್ರೇಟ್ ಪ್ರಾಕ್ಟೀಸ್ ಮಾಡಿದೆ. ದೆನ್ ಸ್ಲೋಲಿ 2 things ಅಟ್ ಎ ಟೈಮ್ ಮೆಲ್ಲ ಟ್ರೈ ಮಾಡಿದೆ. ಸೊ ಹಾಗೆ ಹೋಗ್ತಾ ಐ ಹ್ಯಾವ್ ಬಿನ್ ಪ್ಲೇಯಿಂಗ್ ದೀಸ್ 2 instruments ಟುಗೆದರ್ ಫಾರ್ ಅಟ್ ಲೀಸ್ಟ್ 7-8 years ಟುಗೆದರ್. ಬಟ್ ಯು ಶುಡ್ ನೋ ಬೋತ್ ದ ಇನ್ಸ್ಟ್ರೂಮೆಂಟ್ಸ್ ಸಪ್ರೇಟ್ಲಿ ರಿಯಲಿ ಗುಡ್. That's also correct. So now harmonica this is maybe more than 20 years I have been playing this. Guitars are around 15 years. So ಎರಡು ಸಹ ಒಟ್ಟಿಗೆ ಗೊತ್ತಿದ್ರೆ it becomes easy. Same thing I am telling in swimming and flute also. Correct. ಎರಡು ಸಹ ನಿಮಗೆ ಒಟ್ಟಿಗೆ ಗೊತ್ತಿದ್ರೆ then you can try it. ಹಾಗೆ ಇದು. So ಅದರ ನೆಕ್ಸ್ಟ್ ಇಯರ್ಗೆ ನಾನು ಇದು 2 ಸಹ ಒಟ್ಟಿಗೆ ಪ್ಲೇ ಮಾಡಿದೆ. ಪೀಪಲ್ ವೇರ್ ಅಮೇಜ್ಡ್. ದೇ ಗಿವ್ ಮಿ ಅ ಸ್ಟ್ಯಾಂಡಿಂಗ್ ಓವೇಷನ್ ಅಂಡ್ ಐ ವಾನ್ ದ ಫಸ್ಟ್ ಪ್ಲೇಸ್. ಹೌದಾ? ಅದಾದ ನಂತರ 5-6 ವರ್ಷ ಫುಲ್ ಪ್ರೈಸ್ ನಂಗೇನೆ, ಹೇಳಿಗಲ್ಲ. ಸೊ ಇಟ್ ವಾಸ್ ಎ ಗುಡ್. ಅಂದ್ರೆ ಇದು ಸಪರೇಟ್ ಜಾನರ್. ಈಚೆ ಇಂಡಿಯಾದಲ್ಲಿ ಇದು ಕಮ್ಮಿ ಪ್ಲೇಯರ್ಸ್ ಇದ್ದಾರೆ ಪ್ಲೇ ಮಾಡೋರು. ದೇ ಪ್ಲೇ, ಬಟ್ ನಾನು ಐ ಗಿವ್ ಫೋಕಸ್ ಟು ದ ನೋಟ್ ಡೀಟೇಲ್ಸ್. ಆ ಸಾಂಗ್ ನಂಗೆ ಬರ್ಬೇಕು. ಅಂದ್ರೆ ನಾವು ಒಂದು ನೋಟ್ ಬಾರಿಸುವಾಗ ಅದರಲ್ಲಿ ಮಲ್ಟಿಪಲ್ ನೋಟ್ಸ್ ಪ್ಲೇ ಮಾಡಿ ನಮಗೆ ವಿ ಕ್ಯಾನ್ ಜಸ್ಟ್ ಪ್ಲೇ ವಿತ್ ಲೋವರ್ ಎಂಡ್ ಹಾರ್ಮೋನಿಕಾ ಎಲ್ಲ. ಸೊ ಇದರಲ್ಲಿ ಸ್ವಲ್ಪ ಫೋಕಸ್ ಮಾಡ್ಲಿಕ್ಕೆ ಸಹ ಉಂಟು. ಅಂದ್ರೆ ನೀವು ಇಲ್ಲಿ ಗಿಟಾರ್ ಅಲ್ಲಿ ಕಾರ್ಡ್ಸ್ ನುಡಿಸ್ತಾ ಇರಬೇಕು, ಇಲ್ಲಿ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಕಷ್ಟ ಅಲ್ವಾ? ಅಂದ್ರೆ ಇದು ಅಗೇನ್ ಇಲ್ಲೂ ಕೂಡ 2 ಕೆಲಸ ಅಟ್ ಎ ಟೈಮ್ ಅಲ್ಲಿ. ನನ್ನ ಮಲ್ಟಿ ಟಾಸ್ಕಿಂಗ್ ನನ್ನ DNA ಅಲ್ಲಿ ಉಂಟು. ಯಾಕಂದ್ರೆ ಕಷ್ಟ. ನಾವು ಅದೇ ನೋಡುವಂಥದ್ದು. ಅಂದ್ರೆ ನಾನು ಗಿಟಾರ್ ನುಡಿಸ್ತೀರ ಅಂತ ಬಂದಿಲ್ಲ, ವಿತ್ ಮೌತ್ ಆರ್ಗನ್ ಆಲ್ಸೋ. ಮೌತ್ ಆರ್ಗನ್ ಮಾತ್ರ ಇಲ್ಲ, ವಿತ್ ಗಿಟಾರ್ ಆಲ್ಸೋ ಅಂತ ಬಂದಾಗ ಶಾಕ್ ಆಗುತ್ತೆ. ಸೊ ಏನು ಅನ್ನುವಂಥದ್ರೆ 2 ಅಟ್ ಟೈಮ್ ಅಲ್ಲಿ ಮಾಡಬೇಕು ಅನ್ನೋದು ವೈ ಅನ್ನೋದು ಏಕೆ? ಆ ಕಾಂಪಿಟೇಷನ್ ಇಸ್ ದ ರೀಸನ್. ಸೊ ಬಿಕಾಸ್ ಆಫ್ ದಟ್ ಕಾಂಪಿಟೇಷನ್ and then dad gave my idea. He gave me idea like ನೀವು 2 ಸಹ ಒಟ್ಟಿಗೆ ಟ್ರೈ ಮಾಡು ಅಂತ. ಆಫ್ಟರ್ ದಟ್ ನಾನು ರೆಗ್ಯುಲರ್ಲಿ ಐ ವಾಸ್ ಪೋಸ್ಟಿಂಗ್ ಇನ್ ಫೇಸ್ಬುಕ್. ಅಂದ್ರೆ ಏನಿಲ್ಲ, ಜಸ್ಟ್ ರೂಮಲ್ಲಿ ಕೂತ್ಕೊಂಡು ಹೀಗೆ ಹಾಕಿ ಹೀಗೆ ಮಾಡೋದು. ಬಿಟ್ವೀನ್ ದ ಟೈಮ್ ಆಫ್ 2016, 17, 18 those were little bit ನಂದು ಡೆವಲಪಿಂಗ್ ಟೈಮ್ಸ್. ಸೊ ಆವಾಗ ಫೇಸ್ಬುಕ್ಕಲ್ಲಿ ಒಳ್ಳೆ ವ್ಯೂಸ್ ಬರ್ತಿದ್ದು. ಒಂದು 500 ವ್ಯೂಸ್ ಬಂದ್ರೆ ಸಹ ದೊಡ್ಡ ವಿಷಯ. ಯಾರು ಕಮೆಂಟ್ ಹಾಕಿದ್ರೆ ಯಾರು ಬರ್ತಾರೆ, ಯಾರು ಕಾಮೆಂಟ್ ಹಾಕ್ತಾರೆ ಅಂತ ಇತ್ತು. ಸೊ ಐ ಗಾಟ್ ಗುಡ್ ಕಾಮೆಂಟ್ಸ್ ಫಾರ್ ದ್ಯಾಟ್. ಸೊ ನನ್ನ ಇವೆಂಟ್ಸ್ ಅಲ್ಲಿ ನಾನು ಯೂಸ್ ಮಾಡ್ತೇನೆ. ನನ್ನ ಒಂದು ಬ್ಯಾಂಡ್ ಉಂಟು, ವಿಂಡ್ಸ್ ಅಂಡ್ ಕೀಸ್ ಅಂತ. ವಿಂಡ್ಸ್ ಅಂದ್ರೆ ವಿಂಡ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಕೀಬೋರ್ಡ್ ಮೀನ್ಸ್ ಐ ವಿಲ್ ಹ್ಯಾವ್ ಸಮನ್ ಟು ಪ್ಲೇ ಆನ್ ದ ಕೀಬೋರ್ಡ್, ಪಿಯಾನೋ ಅಂಡ್ ಅದರ್ ಇನ್ಸ್ಟ್ರೂಮೆಂಟ್ಸ್. ಸಮಟೈಮ್ಸ್ ಡ್ರಮ್ಸ್ ಅಂಡ್ ಸ್ಟಫ್. ಬ್ಯಾಂಡ್ ಇದೆ, ನನ್ನ ಬ್ಯಾಂಡ್ ಉಂಟು. ಓಕೆ. ಅಲ್ಲಿ ಎಷ್ಟು ಜನ ಇದ್ದಾರೆ ತಾವು ಫ್ರೆಂಡ್ಸ್ ಗಳು? ನನ್ನ ಪ್ಲೇಯರ್ಸ್ ತುಂಬಾ ಜನ ಇದ್ದಾರೆ. ಒಬ್ರು ಡಾಲ್ವಿನ್ ಅಂತ ಒಬ್ರು ಇದ್ದಾರೆ. ಅವರೊಬ್ರು ನಂಗೆ
ಸಹಾಯಕವಾಗಿ ಬರ್ತಾರೆ. ಮತ್ತೆ ನಾನು ಕೆಲವರ ಬೇರೆ ಮ್ಯೂಸಿಷಿಯನ್ಸ್ ಇದ್ದಾರೆ. ಮೋಸ್ಟ್ ಆಫ್ ದ ಟೈಮ್ ತಾವು ಮ್ಯೂಸಿಕ್ ಅಲ್ಲೇ ಬಿಸಿ ಆಗಿರ್ತೀವಿ. ನಾನು ತುಂಬಾ ಮ್ಯೂಸಿಕ್ ಅಲ್ಲೇ ಬಿಸಿ ಇರ್ತೇನೆ. ಓಕೆ. ಅಂದ್ರೆ ಬಿಫೋರ್ ಐ ವಾಸ್ ಫುಲ್ ಇನ್ ಟು ಫುಲ್ ಟೈಮ್ ವರ್ಕಿಂಗ್ 9 to 5 ನಾನು ಮಾಡ್ತಿದ್ದೆ. ಎಲೋಶಿಯಸ್ ಅಲ್ಲಿ ನಾನು ಐ ವಾಸ್ ಫುಲ್ ಇನ್ ಟು ಇಟ್. ಅಂದ್ರೆ ಡಿಗ್ರಿ 9 o'clock ಬರೋದು, ವಾಪಸ್ ಹೋಗೋದು 5 o'clock. ದಟ್ ಟೈಮ್ ನಾನು ಕೋವಿಡ್ ಟೈಮಲ್ಲಿ ಆಕ್ಚುಲಿ ನಾನು ಆನ್ಲೈನ್ ಕ್ಲಾಸಸ್ ಶುರು ಮಾಡಿದೆ. ದಟ್ ವಾಸ್ ಅ ಗುಡ್ ಥಿಂಗ್. ಲೈಕ್ ಮ್ಯೂಸಿಕ್ ಐ ವಾಸ್ ಟೀಚಿಂಗ್ ಆನ್ಲೈನ್. ಆಕ್ಚುಲಿ ಕೋವಿಡ್ ಬರೋವರೆಗೆ ನಮಗೆ ಮ್ಯೂಸಿಕ್ ಆನ್ಲೈನ್ ಟೀಚ್ ಮಾಡುವಂತ ಐಡಿಯಾ ಬರಲಿಲ್ಲ. ಅದರ ಮುಂಚೆ ಗೂಗಲ್ ಮೀಟ್ ಇತ್ತು, ಅದರ ಮುಂಚೆ ಸ್ಕೈಪ್ ಇತ್ತು. ಮಾತ್ರ ಬಿಕಾಸ್ ಆಫ್ ದ್ಯಾಟ್ ದಿಸ್ ಥಿಂಗ್ ವಿ ಸಡನ್ಲಿ ಸ್ಟಾರ್ಟೆಡ್ ಯೂಸಿಂಗ್ ಆನ್ಲೈನ್ ಪ್ರೆಸೆನ್ಸ್ ಮೋರ್. ಸೊ ನಾನು ಅದು ಸ್ಟಾರ್ಟ್ ಮಾಡಿ ಈವನ್ ವೆನ್ ಐ ವಾಸ್ ವರ್ಕಿಂಗ್ ಆಲ್ಸೋ ಐ ಯೂಸ್ ಟು ಟೇಕ್ ಆಫ್ಲೈನ್ ಕ್ಲಾಸಸ್. So ಮತ್ತೆ I got more busy in music. So that is why like it tells ninge do what you love. I love music more. So ನನ್ನ ಪ್ಯಾಷನ್ ಅನ್ನು ನಾನು ಪ್ರೊಫೆಷನ್ ಆಗಿ ಡೆವಲಪ್ ಮಾಡಲಿಕ್ಕೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಯಿತು. ಮನೆಯವರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಮೈ ಡ್ಯಾಡ್ ಸಪೋರ್ಟೆಡ್ ಮಿ ಅಲಾಟ್. ನನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರು. ಸೊ ಅಂದ್ರೆ ಫುಲ್ ಟೈಮ್ ಈಗ ಎಲೋಶಿಯಸ್ ಅಲ್ಲಿ ಕೆಲಸ ಸಿಕ್ಕುದು ಹೇಳುವಾಗ ಇಟ್ಸ್ ಅ ಬಿಗ್ ಥಿಂಗ್. ಸೊ ಕೆಲಸದಿಂದ ವಾಪಸ್ ಬರೋ ಹೇಳುವಾಗ ಪೀಪಲ್ ವಿಲ್ ಬಿ ಲೈಕ್ ವೈ ಯು ಲೆಫ್ಟ್ ದಟ್ ಜಾಬ್ ಹಾಗೆ ಅಂತ ಕೇಳ್ತಾರೆ. ಸೊ ಐ ಹ್ಯಾಡ್ ಕಾಲಿಂಗ್ ಫಾರ್ ಮ್ಯೂಸಿಕ್ ಆ್ಯಂಡ್ ಐ ವೆಂಟ್ ಟು ಮೈ ಡೈರೆಕ್ಷನ್. ಸೊ ಆ್ಯಕ್ಚುಲಿ ಆ ದಿನ ಆ್ಯಕ್ಚುಲಿ ನಿಮಗೆ ಅದು ಮೇ ಬಿ ಇಟ್ ವಿಲ್ ಲುಕ್ ಲೈಕ್ ನಾನು ಅದು 29th October ಮಾಡಿದ್ದು. ಮೇ ಬಿ ಇಟ್ ಈಸ್ ಆ ದಿನದ ಇವೆಂಟ್ ಅಂತೆ. ಬಟ್ ಐ ವಿಲ್ ಟೆಲ್ ಯು ಇಟ್ ಈಸ್ 3 years ಪ್ರಿಪರೇಷನ್. 3 years ಪ್ರಿಪರೇಷನ್ ಫಾರ್ ಸಪ್ರೇಟಿಂಗ್ ಮೈ ಸೆಲ್ಫ್ ಆ್ಯಂಡ್ ಡಿವೋಟಿಂಗ್ ಫುಲ್ಲಿ ಇನ್ ಟು ಮ್ಯೂಸಿಕ್. ಸೊ ಅದರ ಬ್ಯಾಕ್ ಬೋನ್ ಆವಾಗನೇ ಸ್ಟಾರ್ಟ್ ಆಗಿದೆ. ಸೊ ಸಿನ್ಸ್ ಐ ಕುಡ್ ಡಿವೋಟ್ ಮೈ ಸೆಲ್ಫ್ ಇನ್ ಟು ಮ್ಯೂಸಿಕ್, ಅಂದರೆ ಮೈ ಅದರ್ ವರ್ಕ್ ವಾಸ್ ಐ ಟೀಚ್ ಇನ್ ಸ್ಕೂಲ್ಸ್. ಪಾರ್ಟ್ ಟೈಮ್ ಮ್ಯೂಸಿಕಲ್ಲಿ ವರ್ಕ್ ಮಾಡ್ತೇನೆ. ಐ ಹ್ಯಾವ್ ಗಾಟ್ ಸ್ಲಾಟ್ಸ್ ಸ್ಕೂಲ್ಸಲ್ಲಿ ವರ್ಕ್ ಮಾಡ್ತೇನೆ. ಸೊ ಐ ಗೋ ಟೀಚ್ ಆ್ಯಂಡ್ ಕಮ್. ಐ ಆಮ್ ನಾಟ್ ದೇರ್ ಫಾರ್ ಎಕ್ಸ್ಟ್ರಾ ಥಿಂಗ್. ವಾಪಸ್ ಬರೋದು ಐ ವಿಲ್ ಹ್ಯಾವ್ ಆನ್ ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್, abroad students, in India the students, offline online class according to my convenience. Then I'm busy with events. So in amidst that I get time for swimming also and all these things. ನನ್ನ routine actually morning 6 to 7 ನಾನು ಹೋಗ್ತೇನೆ swimming. ಎಷ್ಟು ಮಳೆ ಇದ್ರೆ ಸಹ ನಾನು ರೈನ್ ಕೋಟ್ ಹಾಕಿ ಹೋಗ್ತೇನೆ. ಮಾರ್ನಿಂಗ್ 6 ಮಾರ್ನಿಂಗ್ 6 5:30 6 to 6:45 ಬ್ಯಾಚ್. ಯು ಕ್ಯಾನ್ ಟೆಲ್ 6 to 7. ಎಷ್ಟು ಮಳೆ ಇದ್ರೆ ಸಹ ಎಷ್ಟು ಚಳಿ ಇದ್ರೆ ಸಹ ರೈನ್ ಕೋಟ್ ಹಾಕಿ ನಾನು ಹೋಗ್ತೇನೆ. ಮಿಸ್ ಮಾಡೋದಿಲ್ಲ. ಮಾರ್ನಿಂಗ್ 6 ಸ್ಟಾರ್ಟ್ ಆಗಿ ಸ್ವಿಮ್ಮಿಂಗ್ ಎಲ್ಲಿ ತನಕ ಇರುತ್ತೆ ಸರ್? 6:45 minutes back. 45 minutes. ಹೌದು. By 7 I will be back and then I will go for my other work. I will breakfast ಮಾಡ್ತೇವೆ ನಾವು ಒಟ್ಟಿಗೆ. ನಮ್ಮ ಮಿಸಸ್ ಇರ್ತಾರೆ, we 4 ನಮ್ಮ ಫ್ಯಾಮಿಲಿ ಇರ್ತಾರೆ. Then we go for our work. My wife goes for her work. My mom and dad are busy with their work. And I go for my work. I'll go to school, finish my duty within 12 o'clock or something. I'll come home, have a good nap for half an hour or 45 minutes. Enjoy. Get up, again start work. ಸಂಜೆ ಟೈಮ್ ಸಿಕ್ಕಿತ್ತು, ಇನ್ನೊಂದೊಂದು ಟೈಮ್ ಸಿಕ್ಕಿದ್ರೆ ವಾಕ್ ಹೋಗೋದು, ಪುನಃ ವಾಪಸ್ ಬರೋದು. ಅಗೇನ್ ವಿ ಹ್ಯಾವ್ ಅ ಗುಡ್ ಫ್ಯಾಮಿಲಿ ಟೈಮ್. ವಿ ಪ್ಲೇ ಗುಡ್ ಮ್ಯೂಸಿಕ್, ವಿ ಪ್ಲೇ ಟುಗೆದರ್. ರಾತ್ರಿ sleep by 10:30 odd things, get up and then again. So it's not a burden. Life is to enjoy. Correct ಅಲ್ವಾ? ಅಂದ್ರೆ ಬಟ್ ಇಷ್ಟನ್ನೆಲ್ಲ ನಾವು ಮ್ಯಾನೇಜ್ ಮಾಡಬೇಕು. ಜೊತೆಗೆ ಸ್ಯಾಕ್ಸೋಫೋನ್ ಕೂಡ ನುಡಿಸ್ತೀರಿ ತಾವು ಅಲ್ವಾ? ಜೊತೆಗೆ ಕೀಬೋರ್ಡ್ ಇಲ್ಲ, ಟ್ರಂಪೆಟ್ ಇದೆ, ಅದು ಕೀಬೋರ್ಡ್ ಕೂಡ ನುಡಿಸ್ತೀರಿ. ಜೊತೆಗೆ ಟ್ರಂಪೆಟ್ ಇದೆ, ಅದನ್ನು ಕೂಡ ನುಡಿಸ್ತೀರಿ. ಸೊ ಇದೆಲ್ಲವೂ ಕೂಡ ನಾವು ನೋಡಿದಾಗ ಅಂದ್ರೆ ಇದೆಲ್ಲವೂ ಕೂಡ ತಾವು ಮಾಡ್ತೀರಿ ಅಂತ ಬಂದಾಗ ಟೈಮ್ ಎಲ್ಲಿ ಸಿಗುತ್ತೆ, ಏನ್ ಕತೆ ಅನ್ನೋದು ಪ್ರಶ್ನೆ ಬರುತ್ತೆ. ಟೈಮ್ ಮ್ಯಾನೇಜ್ ಆಗುತ್ತೆ ನಮಗೆ? ಹೌದು, ಟೈಮ್ ಮ್ಯಾನೇಜ್ ಆಗುತ್ತೆ. ಸೊ ನಾನು ಏನು ಮಾಡ್ತೇನೆ ಅಂದರೆ ನಾನೊಂದು ಸ್ಕೆಡ್ಯೂಲ್ ಮಾಡಿದ್ದೇನೆ ನನ್ನಷ್ಟಿಗೆ. ಸೊ ಇಟ್ಸ್ ನಾಟ್ ಅಬೌಟ್ ಹೌ ಮಚ್ ನೀವು ಎಷ್ಟು ಟೈಮ್ ನೀವು ಪ್ರಾಕ್ಟೀಸ್ ಮಾಡಿದ್ದೀರಿ, ಅದು ಇಂಪಾರ್ಟೆಂಟ್ ಅಲ್ಲ. ನೀವು ಎಷ್ಟು ನಿಮಗೆ ನುಡಿಸ್ಲಿಕ್ಕೆ ಗೊತ್ತುಂಟು, ಆರ್ ಲೈಕ್ ಕನ್ಸಿಸ್ಟೆನ್ಸಿ. ನಾನು ಇವತ್ತು 15 ನಿಮಿಷ ಕೊಟ್ಟರೆ, ಒಂದು ತಿಂಗಳಿಗೆ ನಾನು 15 ನಿಮಿಷ ಕೊಡ್ತೇ ಹೋದರೆ, ಒಂದು ವರ್ಷಕ್ಕೆ ನಾನು ಕನ್ಸಿಸ್ಟೆಂಟ್ಲಿ ಇಫ್ ಐ ಆಮ್ ಗಿವಿಂಗ್ 15-20 minutes to one particular instrument, anyone can develop and they can we have got 24 hours a day. So out of that, if you can't give 1 hour to yourself, then there is, you have to seriously think. We tell like ನಮಗೆ ಟೈಮ್ ಇಲ್ಲ, ನಾವು ಟೈಮ್ ಮಾಡಬೇಕು. ಸೊ ನನ್ನ ಸ್ಯಾಕ್ಸೋಫೋನ್ ಇರುತ್ತೆ. ಸೊ ಐ ವಿಲ್ ಬಿ ಲೈಕ್, ಸ್ಯಾಕ್ಸೋಫೋನ್ ಬೆಳಿಗ್ಗೆ ಓದ್ಲಿಕ್ಕೆ ಆಗೋದಿಲ್ಲ, ಓಡಿಸ್ಬೋದು ಈಚಾಚೆ. ಬಿಗ್ ಸೌಂಡ್ ಇನ್ಸ್ಟ್ರೂಮೆಂಟ್. ಸೊ ನಾನು ಈವ್ನಿಂಗ್ ಪ್ರಾಕ್ಟೀಸ್ ಮಾಡ್ತೇನೆ. ಒಂದು ಈವ್ನಿಂಗ್ ಹಾಫ್ ಅನ್ ಅವರ್ ಪ್ರಾಕ್ಟೀಸ್ ಮಾಡ್ತೇನೆ. ನಾನು ಆಕ್ಚುಲಿ ಶೈನಾಯಿ ಸಹ ಪ್ಲೇ ಮಾಡ್ತೇನೆ. ಶೈನಾಯಿ ದಟ್ಸ್ ಅ ಲೌಡ್ ಇನ್ಸ್ಟ್ರೂಮೆಂಟ್. ಸೊ ಈಗ ಮಂಡೇ ನಾನು ಫಾರ್ ಎಕ್ಸಾಂಪಲ್ ಸ್ಯಾಕ್ಸೋಫೋನ್ ಪ್ರಾಕ್ಟೀಸ್ ಮಾಡಿದರೆ, ಟ್ಯೂಸ್ಡೇ ಶೈನಾಯಿ ಮಾಡ್ತೇನೆ, ಶೈನಾಯಿ ಮತ್ತು ಟ್ರಂಪೆಟ್. ಸೊ ಆಲ್ಟರ್ನೇಟಿವ್ ಡೇಸ್ ಹಾಗೆ ಹೋಗಿ ನಾನು ಸ್ಕೆಡ್ಯೂಲ್ ಮಾಡಿದ್ದೇನೆ. ಬಟ್ ಏನು ಅಷ್ಟು ಕ್ರೇಜ್ ಮ್ಯೂಸಿಕ್ ಅಲ್ಲಿ ಈ ಲೆವೆಲ್ ಅಲ್ಲಿ? ಕನ್ಸಿಸ್ಟೆನ್ಸಿ ಸರ್, ಡಿಸಿಪ್ಲಿನ್ ಅಂಡ್ ಕನ್ಸಿಸ್ಟೆನ್ಸಿ. ಅಲ್ಲ, ಏನು ಕ್ರೇಜ್ ಅಂದ್ರೆ ಯಾಕೆ ಇಷ್ಟ ಅಷ್ಟು?
ಏನಂತ ಶಾಕ್ ಆಗುತ್ತೆ. ಒಂದು ಓಕೆ, ಒಂದರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಎಸ್, ಗಿಟಾರ್ ಅಂತ ಹೇಳಿ ಬಹಳಷ್ಟು ಗಿಟಾರ್ ಪ್ಲೇಯರ್ಗಳನ್ನ ನಾವು ನೋಡ್ತೀವಿ, ಗಿಟರಿಸ್ಟ್ಗಳನ್ನ ನೋಡಿದೀವಿ, ಕೀಬೋರ್ಡ್ಗಳನ್ನ ನೋಡಿದೀವಿ, ಅಥವಾ ಬೇರೆ ಬೇರೆ ಒಂದು ಪರ್ಟಿಕ್ಯುಲರ್ ನಾನು ಅದನ್ನೇ ಯೂಸ್ ಮಾಡೋದು, ಅದರಲ್ಲೇ ನಾನು ಇದು ಮಾಡ್ತೀನಿ. ಬಟ್ ಇದು ಎಲ್ಲವೂ ಕೂಡ ಅಂದರೆ ವೈ ಅಷ್ಟು ಮ್ಯೂಸಿಕ್ನ ಇಂಟ್ರೆಸ್ಟ್ ಅಂತೇಳಿ? ನನಗೆ ಅಂದರೆ ಏನಾಗ್ತದೆ ಅಂದರೆ, ಫಸ್ಟ್ ಐ ಟ್ರೈಡ್ ಸಿಂಗಿಂಗ್. ಓಕೆ, ಸಿಂಗಿಂಗ್ ಅಲ್ಲಿ ನಾನಷ್ಟು ಐ ಸಿಂಗ್ ಡಿಸೆಂಟ್, ಐ ಆಮ್ ನಾಟ್ ಅ ಪ್ರೊಫೆಷನಲ್ ಸಿಂಗರ್. ಐ ಸಿಂಗ್ ಡಿಸೆಂಟ್, ಗುಡ್ ಇನಫ್. ಓಕೆ, ಸೊ ಒನ್ಸ್ ಐ ಸ್ಟಾರ್ಟೆಡ್ ಫ್ಲೂಟ್, ವಿಂಡ್ ಇನ್ಸ್ಟ್ರೂಮೆಂಟ್, ಅದರಲ್ಲಿ ನನಗೆ ಐ ಗಾಟ್ ಲೈಕ್ ಗುಡ್ ಸಕ್ಸಸ್ ಇನ್ ಇಟ್ ನನಗೆ. ಸೊ ಐ ಫೀಲ್ ಲೈಕ್ ಐ ವಾಸ್ ಮೇಡ್ ಫಾರ್ ವಿಂಡ್ ಇನ್ಸ್ಟ್ರೂಮೆಂಟ್ಸ್. ಸೊ ಈವನ್ ಗಿಟಾರ್ಸ್ ನಾನು ನುಡಿಸ್ತೇನೆ, ಐ ಡೋಂಟ್ ಪ್ಲೇ ಲೀಡ್ ಅಂಡ್ ಸ್ಟಫ್, ನಾನು ಕಲಿತಿದ್ದೇನೆ. ಬಟ್ ವಿಂಡ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ನನ್ನ ಪ್ರೀತಿ ತುಂಬ ಜಾಸ್ತಿ. ಬಿಕಾಸ್ ಏನಾಗ್ತದೆ ಅಂದರೆ, ನಿಮಗೆ ಒಂದು ವಿಂಡ್ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ನಿಮಗೆ ಜಾಸ್ತಿ ನೀವು ಟೈಮ್ ಸ್ಪೆಂಡ್ ಮಾಡಿದಾಗ, ನಾನು ಹಿಂದೂಸ್ತಾನಿ ಫ್ಲೂಟ್ ಇದು ನುಡಿಸ್ತೇನೆ. ಸೊ ಒನ್ಸ್ ಯು ಗಾಟ್ ಲಿಟಲ್ ಗುಡ್ ಬೇಸಿಕ್ ನಾಲೆಜ್ ಆನ್ ಒನ್ ಇನ್ಸ್ಟ್ರೂಮೆಂಟ್, ಅದಾದ ನಂತರ ಮ್ಯೂಸಿಕ್ ಇಸ್ ಅಬೌಟ್ ಸರಿಗಮಪದನಿಸ, ಅದನ್ನೇ ನಾವು ಬೇರೆ ಇನ್ಸ್ಟ್ರೂಮೆಂಟ್ ಅಲ್ಲಿ ತೆಗಿತೇವೆ. ಮತ್ತೆ ಏನ್ ಪ್ರಾಕ್ಟೀಸ್ ಮಾಡಬೇಕು ಅದೆಲ್ಲ ಸಿಲೆಬಸ್ ನಮ್ಮ ತಲೆಯಲ್ಲಿ ಉಂಟು. ಯು ಹ್ಯಾವ್ ಟು ಜಸ್ಟ್ ಫೈಂಡ್ ಟೈಮ್, ದಟ್ಸ್ ಇಟ್. ಸೊ ಈಗ ಸ್ಯಾಕ್ಸೋಫೋನ್ ಆದ್ರೆ ಹಾಗೆ ನಾನು ವೆಸ್ಟರ್ನ್ ಸ್ಟೈಲ್ ಸ್ವಲ್ಪ ನಾನು ಫೋಕಸ್ ಮಾಡ್ತೇನೆ, ನಾಟ್ ಲೈಕ್ ಹಿಂದೂಸ್ತಾನಿನೇ ಬರ್ತದೆ. ಬಿಕಾಸ್ ಸ್ಯಾಕ್ಸೋಫೋನ್ ಎವ್ರಿ ಒನ್ ಲೈಕ್ಸ್ ಟು ಹಿಯರ್ ಇಟ್ ಬಿಕಾಸ್ ಇಟ್ಸ್ ಅ ವೆಸ್ಟ್ ಇನ್ಸ್ಟ್ರೂಮೆಂಟ್, ಜಾಸ್ ಟೈಪ್. ಸೊ ಐ ಲಿಸನ್ ಟು ಅ ಲಾಟ್ ಆಫ್ ಫಾರಿನ್ ಆರ್ಟಿಸ್ಟ್. ಅವರನ್ನು ಕೇಳಿ ನಾನು ಆನ್ಲೈನ್ ಯೂಟ್ಯೂಬಿಂದ ನಿಮ್ಗೆ ಎಷ್ಟು ಕಲಿಲಿಕ್ಕೆ ಸಿಗ್ತದೆ. ದ ಫಾರಿನರ್ಸ್ ಆರ್ ದ ಬೆಸ್ಟ್ ಎಜುಕೇಟರ್ಸ್ ಅಂತ ಹೇಳಿ, ಇಷ್ಟು ಓಪನ್ ಆಗಿ ಅವರು ಇದು ಕೊಡ್ತಾರೆ. ಸೊ ಅದೇ ಮತ್ತೆ ನಾನೇನಂದ್ರೆ, ಐ ಸ್ಪೆಂಡ್ ಮೋಸ್ಟ್ ಆಫ್ ಮೈ ಟೈಮ್ ವಿತ್ ಮೈ ಆರ್ಟ್, ವಿತ್ ಗುಡ್ ಥಿಂಗ್ಸ್. ಸೊ ಐ ಆಮ್ ನಾಟ್ ಇನ್ ಟು ಬ್ಯಾಡ್ ಹ್ಯಾಬಿಟ್ಸ್, ಐ ಆಮ್ ನಾಟ್ ಇನ್ ಟು ಡ್ರಿಂಕಿಂಗ್, ಐ ಆಮ್ ನಾಟ್ ಇನ್ ಟು ಸ್ಮೋಕಿಂಗ್. ಸೊ ಫುಲ್ಲಿ ಡಿವೋಟ್ ಇನ್ ಟು ದ ಥಿಂಗ್ ವಿಚ್ ಆರ್ ದೇರ್. ಸೊ ದರ್ ಇಸ್ ನೋ ಏನಂದ್ರೆ, ನೀವು ಇಫ್ ಯು ಗಿವ್ ಟೈಮ್ ಫಾರ್ ನೆಗೆಟಿವ್ ಹ್ಯಾಬಿಟ್ಸ್, you have to balance time. So nanna aa time full idakke hogtaralla, so I have got more time. So even if I get 20 minutes, I will take flute and I will try to ಈಗ ಹೊಸ ಸಾಂಗ್ ಬಂದಿದ್ರೆ ಅದನ್ನ ಕವರ್ ಮಾಡ್ಲಿಕ್ಕೆ ನೋಡ್ತೇನೆ. ಓಕೆ, ಬ್ಯೂಟಿಫುಲ್ ಸರ್. ನಿಜವಾಗ್ಲೂ ಬಹಳಷ್ಟು ಖುಷಿ ಆಯ್ತು. ನಮ್ಮ ರೂಬನ್ ಅವರು ಅಚೀವ್ಮೆಂಟ್ ಮಾತ್ರ ಅಲ್ಲ, ಸಾಧಕರು ಮಾತ್ರ ಅಲ್ಲ, ಒಳ್ಳೆಯ ಮನಸ್ಸಿರುವಂತಹ, ಒಳ್ಳೆಯ ಜೀವನ ಶೈಲಿಯನ್ನ ರೂಪಿಸಿಕೊಂಡಿರುವಂತಹ ಯುವಕರಿಗೆ ಮಾದರಿಯಾಗಿರುವಂತಹ ಹೆಮ್ಮೆ ಯುವಕ ನಮ್ಮ ರೂಬನ್. ನಿಜವಾಗ್ಲೂ ಹೆಮ್ಮೆ ಇದೆ ಸರ್. ಒಂದು ರಿಕ್ವೆಸ್ಟ್ ಸರ್, ಒನ್ಸ್ ಅಗೇನ್ ತಾವು ಮೌತ್ ಆರ್ಗನ್ ಮತ್ತು ಕೀಬೋರ್ಡ್ ಅಲ್ಲಿ ಮತ್ತೊಂದು ಹಾಡನ್ನ ಹಾಡಬಹುದಾ ಅಂತ ಹೇಳಿ. ಬಹಳಷ್ಟು ಖುಷಿ ಆಯ್ತು ನಮ್ಗೆ, ಬಹಳಷ್ಟು ಇಷ್ಟ ಆಯ್ತು. ಸೊ ದಟ್ಸ್ ವೈ ಸರ್. ಕನ್ನಡ ಆಯ್ತು, ಒಂದು ಹಿಂದಿ ನೋಡಿ. ಎಸ್ ಸರ್. ಸೂಪರ್. ಓಕೆ, ಥ್ಯಾಂಕ್ ಯು. ಅದ್ಭುತವಾಗಿರುವಂತಹ ಹಾಡು ಅಂಡ್ ಎಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಯಾಕಂದ್ರೆ ನನಗೆ ಬಹಳಷ್ಟು ಖುಷಿಯಾಗಿರುವಂತದ್ದು, ನಾನು ರೂಬನ್ ಅವ್ರ ಜೊತೆ ಮಾತಾಡಿದಾಗ ಅವರು ಲೈಫ್ ಅನ್ನ ಬಹಳಷ್ಟು ಪ್ರೀತಿಸಿದಂತಹ, ಬದುಕಿದಂತಹ ರೀತಿ. ಯಾಕಂದ್ರೆ ಒಂದು ಮಾತು ನಾನು ಬಹಳಷ್ಟು ಇವತ್ತಿನ ದಿನ ನಮ್ಮ ಯೂತ್ಗಳು ಇವರು ನಿಮ್ಮಿಂದ ಕಲಿಯುವಂಥದ್ದು, ಒಂದ್ ಕಡೆ ಟೈಮ್ ಮ್ಯಾನೇಜ್ಮೆಂಟ್ ಜೊತೆಗೆ ನಮ್ಮ ಪ್ಯಾಷನ್ ಯಾವುದು ಕೂಡ ಏಜ್ ಅನ್ನುವಂಥದ್ದು, ನಂಬರ್ ಅನ್ನುವಂಥದ್ದು ಯಾವುದು ಕೂಡ ಇಲ್ಲ. ಇವೆಲ್ಲದರ ಜೊತೆಗೆ ನಾವು ಯಾವ ರೀತಿ ಬದುಕನ್ನು ಬದುಕಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನಮಗೆ ಒಂದು ಪ್ಯಾಷನ್, ನಮಗೆ ಒಂದು ಇಂಟ್ರೆಸ್ಟ್ ಇದೆ. ಒಂದು ಕೆಲಸವನ್ನ ಮಾಡ್ತಾರೆ. ಅವರು ಪ್ರತಿಷ್ಠಿತ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ರು, ಆದ್ರೂ ಕೂಡ ಅವರ ಮನಸ್ಸು ಮ್ಯೂಸಿಕ್ ಕಡೆಗೆ ವಾಲ್ತಾ ಇತ್ತು.
ಸೊ ಅದನ್ನ ಬಹಳಷ್ಟು ಜನರು ಹೇಳ್ಬೋದು ಅದು ಸೇಫ್ ಜಾಬ್, ಕಂಫರ್ಟ್ ಝೋನ್. ಸೊ ಅದನ್ನ ಬಿಟ್ಟು ಇಲ್ಲ ನನ್ನ ಪ್ಯಾಷನ್, ನಾನು ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಹೋದಂತ ವ್ಯಕ್ತಿ. ಸೊ ಅದೆಲ್ಲವೂ ಕೂಡ ಅಂಡ್ ಅಟ್ ಅ ಟೈಮ್ ಅಲ್ಲಿ ಎರಡು ಕ್ಷೇತ್ರದಲ್ಲೂ ಕೂಡ, ಒಂದ್ ಕಡೆ ಮ್ಯೂಸಿಕ್ ನಲ್ಲೂ ಕೂಡ ಅಂಡ್ ಸ್ವಿಮ್ಮಿಂಗ್ ನಲ್ಲೂ ಕೂಡ, ಸ್ವಿಮ್ಮಿಂಗ್ ಮಾಡುವಾಗಲೇ ಫ್ಲೂಟ್ ನುಡಿಸ್ತಾರೆ, ಇಲ್ಲೂ ಕೂಡ ಮೌತ್ ಆರ್ಗನ್ ನುಡಿಸುವಾಗಲೇ ಕೀಬೋರ್ಡ್ ನುಡಿಸ್ತಾರೆ. ಸೊ ಅಟ್ ಅ ಟೈಮ್ ಅಲ್ಲಿ ಎಲ್ಲವೂ ಕೂಡ ಮಾಡಬೇಕು ಅನ್ನುವಂಥದ್ದು. ಒಟ್ಟಿನಲ್ಲಿ ಬದುಕನ್ನ ನಾವು ಇಷ್ಟಪಟ್ಟ ರೀತಿಯಲ್ಲಿ ಅಂಡ್ ಅರ್ಥಪೂರ್ಣ ರೀತಿಯಲ್ಲಿ ನಾವು ಬದುಕಬೇಕು ಅನ್ನೋದಕ್ಕೆ ನಮ್ಮ ರೂಪನ್ ಅವರು ನಿಜವಾಗ್ಲೂ ಕೂಡ ನಮಗೆ ಎಲ್ಲರೂ ಕೂಡ ಸ್ಫೂರ್ತಿ. ಅಂಡ್ ಬಹಳಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಅನ್ನು ಕೂಡ ಹಾಕ್ತಾ ಇದ್ರಿ, ಆಲ್ ದ ಬೆಸ್ಟ್ ಅಂತ ಹೇಳಿ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ. ಡಾಕ್ಟರ್ ಜಸಿಂತ್ ಅವರು ಅಂಡ್ ಅದೇ ರೀತಿ ಬೆನ್ನಿ ಮೊಂಚೆರ ಅವರು, ಅದೇ ರೀತಿ ರಿಚರ್ಡ್ ಅವರು, ಹಾಗೇನೆ ಮಾಸ್ಕರೇನಸ್ ಅವರು, ನ್ಯಾನ್ಸಿ ಅವರು, ಕವಿತಾ ಅವರು, ಹೀಗೆ ಬಹಳಷ್ಟು ಜನರು ನಮ್ಮ ರೂಬನ್ ಅವರ ಸಾಧನೆಗೆ ಪ್ರಶಂಸೆಯನ್ನ ಹಾಕ್ತಾ ಇದ್ದಾರೆ. ನಿಜವೂ ಕೂಡ ಹೆಮ್ಮೆ ಆಗುತ್ತೆ. ಇವೆಲ್ಲದರ ಜೊತೆಗೆ ನಮ್ಮ ಹೆಮ್ಮೆಯು ಕೂಡ ಹೌದು, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಮ್ಮ ಮಂಗಳೂರಿಗೆ ಮತ್ತೆ ಸಿಕ್ಕಿದೆ, ಪ್ರಶಂಸೆ ಸಿಕ್ಕಿದೆ ಅಂತ ಬಂದಾಗ ಈ ಬಾರಿ ಸಿಕ್ಕಿರುವಂತದ್ದು ಸ್ವಿಮ್ಮಿಂಗ್ ನಲ್ಲಿ ವಿಶಿಷ್ಟವಾಗಿರುವಂತಹ ಸಾಧನೆಯನ್ನ ಮಾಡುವ ಮೂಲಕ ರೂಬನ್ ಅವರು ಸಾಧನೆಯನ್ನ ಮಾಡಿದ್ದಾರೆ. ಸೊ ಆಗಿದ್ದಾಗ ಒನ್ಸ್ ಅಗೇನ್ ಸರ್ ಕಂಗ್ರಾಚುಲೇಷನ್ ಸರ್. ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ, ನಿಮ್ಮ ನೆಕ್ಸ್ಟ್ ಏನಾದ್ರು ಪ್ಲಾನ್ ಇದೆಯಾ ಅಂತ ಹೇಳಿ. ಸೊ ಹಾಗೆ ನೆಕ್ಸ್ಟ್ ಪ್ಲಾನ್ ಸ್ವಲ್ಪ ಮೇ ಬಿ ಆಫ್ಟರ್ ಸಮ್ ಟೈಮ್ ಐ ಮೇ ಥಿಂಕ್ ಆಫ್ ಬ್ರೇಕಿಂಗ್ ಮೈ ಓನ್ ರೆಕಾರ್ಡ್. ಐ ಡೋಂಟ್ ನೋ ಹೌ ಮಚ್ ಅಂಡ್ ವಾಟ್. ಆ ರೀತಿ ಹೌದು. ಓಕೆ. ಸೊ ಅದರ ಪ್ರಿಪರೇಷನ್ಸ್ ಮಾಡಬೇಕು. ಯಾಕೆಂದರೆ ನಾನು ಇನ್ನೊಂದು ಏನಂದರೆ ನಾವು ಇದು ನನಗೆ ಇದು ಅವಾರ್ಡ್ ಏನು ಸಿಕ್ಕಿದೆ. ಸೊ ಐ ಡೋಂಟ್ ಫೀಲ್ ಲೈಕ್ ನಾನು ಎಲ್ಲಿ ಮೇಲೆ ಹೋಗಿದ್ದೇನಿಲ್ಲ ಅಂತ. ನಾನು ಇವತ್ತು ಸಹ ಐ ಟುಕ್ 2 classes. I went home, I took 2 classes, normal. So I have taken myself, like, you know, if you get too much happiness in your life, Correct. too much sadness in your life, Correct. you should learn to balance. So ನಾನು ಅದು ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ನೋಡ್ತೇನೆ. You should not be too happy with what you have. ಸೊ ಸಕ್ಸಸ್ ಅನ್ನೋದ್ರಿಂದ ನೀವು ಸಕ್ಸಸ್ ಇಂದೇ ಓಡಬಾರ್ದು, ಅದಕ್ಕೆ ನೀವು ತುಂಬ ಅಷ್ಟು ಅಟ್ಯಾಚ್ ಸಹ ಆಗಬಾರ್ದು. It's just a matter of time. It can be taken by anyone and gone. So I'm happy with this. ಸೊ ಇದು ನನಗೆ ಜಾಸ್ತಿ ಮೋಟಿವೇಶನ್ ಕೊಡ್ತಾ ಉಂಟು. ಇದಾದ ನಂತರ ನಾನು ನೆನ್ನೆ ಸಹ ಸ್ವಿಮ್ಮಿಂಗ್ ಹೋದೆ. ಇವತ್ತು ಸ್ವಿಮ್ಮಿಂಗ್ ಬೆಳಿಗ್ಗೆ 6 ಗಂಟೆಗೆ ಹೋದೆ. ಸ್ವಿಮ್ಮಿಂಗ್ ಮಿಸ್ ಮಾಡಿಲ್ಲ? ಇಲ್ಲ, ಮಾಡಿಲ್ಲ, ಹೋಗಿದೆ. ಸೊ ಐ ಗ್ರೇಟ್. ಓಕೆ. ಮತ್ತೆ ಏನಂದ್ರೆ ವರ್ಲ್ಡ್ ರೆಕಾರ್ಡ್ ಆಯ್ತು, ಇನ್ನು ಸ್ವಲ್ಪ ಎಂಜಾಯ್ ಮಾಡೋಣ. ಇಲ್ಲ, ನಂದು ಏನಂದ್ರೆ ನಾನು ಲೈಫಲ್ಲಿ ಅಷ್ಟು ಜಾಸ್ತಿ ಬ್ರೇಕ್ ತಗೊಳ್ಳಿಲ್ಲ. ಬ್ರೇಕ್ ಅಂದ್ರೆ ಯು ಟೇಕ್ ಬ್ರೇಕ್ ಫಾರ್ ಯುವರ್ ಸೆಲ್ಫ್. ಅಲ್ಲಿ ಹೋಗುದು ಬರುದು, ನಾಟ್ ಲೈಕ್ 1 month 2 months 3 months ಹಾಗೆಲ್ಲ ನಾನು ಜಾಸ್ತಿ ಬ್ರೇಕ್ ತಗೊಳ್ಳಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ದೇರ್ ಆರ್ ಟೈಮ್ಸ್ ವೇರ್ ಐ ಹ್ಯಾವ್ ಗಾನ್ ಫಾರ್ ಡಿಫಿಕಲ್ಟ್ ಟೈಮ್ಸ್ ಅಂತ. ಸೊ ಏನಾಗ್ತದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಳ್ಳೆ ನುಡಿಸ್ತಿದ್ದೀರಿ, ನಿಮ್ಗೆ ಯಾರು ಕರೆಯುವುದಿಲ್ಲ, ಸೊ ಯು ಗೋ ಇನ್ ಟು ಡಿಪ್ರೆಷನ್. ಸೊ ಮೇ ಬಿ ಎವ್ರಿ ಒನ್ ಇಸ್ ಸೀಯಿಂಗ್ ದ ಗುಡ್ ಸೈಡ್, ಬಟ್ ಐ ವಾಂಟ್ ಟು ಟೆಲ್ ದ್ಯಾಟ್ ದೇರ್ ಇಸ್ ಡಾರ್ಕ್ ಸೈಡ್ ಆಲ್ಸೋ. ಸೊ ಸಮ್ಟೈಮ್ಸ್ ನಾವು ಡಿಪ್ರೆಷನ್ ಅಲ್ಲಿ ಇರ್ತೇವೆ. ನಾನು ಸಹ ಹೋಗಿದ್ದೇನೆ, ಐ ಹ್ಯಾವ್ ಆಲ್ಸೋ ಅಂಡರ್ಗಾನ್ ಡಿಪ್ರೆಷನ್. ಮಾತ್ರ ಅದು ಫೈಟ್ ಮಾಡ್ಲಿಕ್ಕೆ ನಮ್ದು ಕರೇಜ್ ಒಳ್ಳೆ ಉಂಟು. ಅಂದ್ರೆ ಮೇ ಬಿ ಯು ಆರ್ ನಾಟ್ ಗೆಟಿಂಗ್ ಈವೆಂಟ್ಸ್ ಆರ್ ಸಮಥಿಂಗ್, ವೆನ್ ಯು ಆರ್ ಡೆವಲಪಿಂಗ್, ವೆನ್ ಎವ್ರಿಥಿಂಗ್ ಇಸ್ ಗುಡ್ ಎವ್ರಿ ಒನ್ ವಿಲ್ ಕಾಲ್ ಯು. ಬಟ್ ವೆನ್ ಯು ಆರ್ ಡೆವಲಪಿಂಗ್ ಫೇಸ್ ಅಲ್ಲಿ ನೀವು ಅದು ರಿಸಲ್ಟಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಬಾರ್ದು. ಡೆವಲಪಿಂಗ್ ಫೇಸ್ ಅಲ್ಲಿ ತುಂಬಾ ಜನ ಗಿವ್ ಅಪ್ ಮಾಡ್ತಾರೆ. ಅಂದ್ರೆ ಇದು ಏನು ಅಂತ ಹೇಳಿದ್ರೆ ವಿ ಸಿ ದಟ್ ಕಾಮೆಂಟ್ಸ್ ಸಮಥಿಂಗ್ ಅಂಡ್ ನಾವು ಅದಕ್ಕೆ ಕ್ವಿಟ್ ಮಾಡ್ಲಿಕ್ಕೆ ಸಹ ರೆಡಿ ಆಗ್ತದೆ. ನೀವು ಡೆವಲಪ್ಮೆಂಟ್ ಪ್ರಾಸೆಸ್, ಎವ್ರಿಥಿಂಗ್ ಇಸ್ ಅ ಪ್ರಾಸೆಸ್, ಯು ಹ್ಯಾವ್ ಟು ಟ್ರಸ್ಟ್ ದ ಪ್ರಾಸೆಸ್. ಸೊ ನಾನು ಇಷ್ಟು ಈಗ ಫ್ಲೂಟ್ ನುಡಿಸ್ತಾನೆ ಅಲ್ಲ, ದರ್ ಇಸ್ ಸೋ ಮಚ್ ಟು ಲರ್ನ್ ಇನ್ ದಿಸ್. ನಾನು ಐ ಲುಕ್ ಲೈಕ್ ಲೆಜೆಂಡ್ಸ್ ಲೈಕ್ ಪ್ರವೀಣ್ ಗೋಡ್ಕಿಂಡಿಯಾ, ಪಂಡಿತ್ ಹರಿಪ್ರಸಾದ್ ಚೌರಾಸಿ ಹಾಗೆ. ಸೊ ದಟ್ಸ್ ವಾಟ್ ಐ ಸೆಡ್. ನಿಮಗೆ ಅದು ಇಮೋಷನ್ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಬಂದರೆ, ಸೊ ಐ ಥಿಂಕ್ ದಟ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ ಎನಿವನ್ ಕ್ಯಾನ್ ಡೂ. ಸೊ ಐ ಹ್ಯಾವ್ ಆಲ್ಸೋ ಅಂಡರ್ಗಾನ್ ಲಾಟ್ಸ್ ಆಫ್ ಲೈಕ್ ಡಿಪ್ರೆಷನ್ ಆರ್ ಲೈಕ್ ಇದು ಅದು ಚಾಲೆಂಜಸ್ ಬಂದಿದೆ ಲೈಫಲ್ಲಿ. ಸೊ ಏನೋ ಐ ಹ್ಯಾವ್ ಟ್ರೈಡ್ ರಿಯಾಲಿಟಿ ಶೋಸ್. ಅಲ್ಲಿ ಹೋಗಿ ರಿಯಾಲಿಟಿ ಶೋಸ್ ನಿಮಗೆ ಗೊತ್ತುಂಟು ಹೇಗಿರ್ತಂತೆ. ಸೊ ಐ ಹ್ಯಾವ್ ಗಾನ್, ಐ ಹ್ಯಾವ್ ಟ್ರೈಡ್ 2-3 ರಿಯಾಲಿಟಿ ಶೋಸ್ ಆಗಲಿಲ್ಲ. ಸೊ ಅದಕ್ಕೆ ಹೇಳ್ತಾರೆ ಎಲ್ಲದಕ್ಕೆ ಒಂದು ಟೈಮ್ ಬರಬೇಕು ಹಾಗೆ ಅಂತೆ. ಸೊ ಹಾಗೆ, ಸೊ even with this I'm happy, but I'm not too much glorified with it. I'm happy for myself. I'm there with it. ಹಾಗೆ ಬ್ಯೂಟಿಫುಲ್ ಸರ್. ಜೊತೆಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದಿರಿ ಅಂಡ್ ಯಾರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭ ಅಂಡ್ ಸಪೋರ್ಟ್ ಮಾಡಿದ್ರು? ಫಸ್ಟ್ ಥ್ಯಾಂಕ್ಸ್ ಟು ಗಾಡ್, ಏನೋ ಅವರಿದು ಎಲ್ಲ ಪಾಸಿಬಲ್ ಮಾಡಿದ್ರು. ಮತ್ತೆ ನನ್ನ ತಂದೆಯವರಿಗೆ ಅವರಿದು ಐಡಿಯಾ ಕೊಟ್ಟರು. ಮತ್ತೆ ಮೇನ್ ಥ್ಯಾಂಕ್ಸ್ ನಾನು ಹೇಳೋದು ಆಕ್ಚುಲಿ ನಮ್ಮ ನಮ್ಮ ವೈಸ್ ಚಾನ್ಸಲರ್ ಪ್ರವೀಣ್ ಮಾರ್ಟಿಸ್ ಪ್ರಿನ್ಸಿಪಲ್ನವರು. ಅವ್ರು ತುಂಬಾ ಸಪೋರ್ಟ್ ಕೊಡ್ತಾರೆ. ಮತ್ತೆ ಆಕ್ಚುಲಿ ಥ್ಯಾಂಕ್ಸ್ ಟು ರೆಮೋನ್ ಆಲ್ಸೋ, ಬಿಕಾಸ್ ಆಫ್ ಹರ್ ವಿ ಗಾಟ್ ಟು ನೋ ದಟ್ ಗೋಲ್ಡನ್ ಬುಕ್ ನಾವು ಮಂಗಳೂರಿಗೆ ಬಂದ ನಂತರ ಇದು ಮಾಡ್ತಾರಂತೆ. ಸೊ ಇದು ಐಡಿಯಾ ನಂಗೆ ಸಿಕ್ಕಿದ ನಂತರ ನಾನು ಪ್ರಿನ್ಸಿಪಲ್ ಹತ್ರ ಹೋದೆ, ಅವರಿಗೆ ಇದು ವಿಡಿಯೋ ತೋರಿಸಿದೆ. ಅವ್ರು ಹೇಳಿದ್ರು ಅವರ ಟೀಮ್ ಒಟ್ಟಿಗೆ ಅವರು ಇದು ಮಾಡಿ
ಇಂಥ ಕ್ಯಾಟಗರಿ ಆಗ್ತದೆ ಅವ್ರು ರಿಸರ್ಚ್ ಮಾಡಿದ್ರು. ಸೊ ಐ ವಿಲ್ ಸೇ ಅವ್ರು ಇದರಿಂದ ಇದು ನನಗೆ ಪ್ರೊಸೆಸ್ ಮತ್ತು ಇದು ಏನು ವರ್ಕ್ ಉಂಟಲ್ಲ ಬೇಗ ಇದೆ. ಯಾಕಂದರೆ ಈಗ ನಾವು ಪ್ರೆಸ್ಸಿಗೆ ಹೋಗಬೇಕಾದ್ರೆ ಎಲೋಶಿಯಸ್ಗೆ ಹೋಗಿ ದಟ್ ನ್ಯೂಸ್ ಹ್ಯಾಸ್ ಟು ಗೋ ಫಾಸ್ಟರ್. ಅದೆಲ್ಲ ನನಗೆ ಪ್ರಾಸೆಸ್. ಐ ಥ್ಯಾಂಕ್ ದ ಎಲೋಶಿಯಸ್ ಟೀಮ್, ಐ ಥ್ಯಾಂಕ್ ದ ಎಲೋಶಿಯಸ್ ಸ್ವಿಮ್ಮಿಂಗ್ ಪೂಲ್ ಆಲ್ಸೋ. ಎಲ್ಲ ನನಗೆ ತುಂಬ ಕೋಆಪರೇಟ್ ಮಾಡಿದರು. ಸೊ ಇವರಿಗೆ ಥ್ಯಾಂಕ್ಸ್. ಐ ಥ್ಯಾಂಕ್ ಮೈ ವೈಫ್ ಆಲ್ಸೋ. ಸೊ ಅವ್ರು ಏನಂದರೆ ನಾನು ಸ್ವಿಮ್ ಮಾಡುವಾಗ ಇನಿಷಿಯಲ್ ಡೇಸಲ್ಲಿ ಅವ್ರು ವಿಡಿಯೋ ತೆಗಿತಿದ್ರು. ಸೊ ಮತ್ತೆ ನಾನು ವಿಡಿಯೋಲಿ ನೋಡಿದ್ದು ನಾನು ಎಲ್ಲಿ ರಾಂಗ್ ಹೋಗ್ತೇನೆ ಅಂತ. ಸೊ ಇಲ್ಲಿಂದ ಹೀಗೆ ಬರೋದು. ಸೊ ಶಿ ಹ್ಯಾಸ್ ಕೆಪ್ಟ್ ಅ ಲಾಟ್ ಆಫ್ ಪೇಷನ್ಸ್. ಹಾಗೆ ಸೊ ಫ್ಯಾಮಿಲಿ ಮೆಂಬರ್ಸ್ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಅಲ್ವಾ? ಹಾಗೆ ಹೌದು, ನಿಜವಾಗ್ಲೂ ಎಸ್. ಇದು ನಮ್ಮ ಗೋಲ್ಡನ್ ಸ್ವಿಮ್ಮರ್ ನಮ್ಮ ರೂಬನ್ ಅವರು ಮಾಡಿರುವಂತಹ ಸಾಧನೆ. ನಿಜವಾಗ್ಲೂ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಸಾಧನೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಮ್ಮ ಮಂಗಳೂರಿಗೆ ಮತ್ತೊಮ್ಮೆ ಸಿಕ್ಕಿದೆ. ಆಫ್ಟರ್ ರೆಮನಾ ಪೆರರ ನಂತರ ಪ್ರತಿಷ್ಠಿತವಾಗಿರುವಂತಹ ಸಂತ ಅಲೋಷಿಯಸ್ ಕಾಲೇಜಿನಲ್ಲೇ ಇದೇ ಸಾಧನೆ ಆಗಿರುವಂಥದ್ದು. ಈ ಬಾರಿ ರೂಬನ್ ಅವರು ಸ್ವಿಮ್ಮಿಂಗ್ ನಲ್ಲಿ ಮಾಡಿರುವಂತಹ ಸಾಧನೆ ಬಹಳಷ್ಟು ಖುಷಿ ಆಯ್ತು ರೂಬನ್ ಅವ್ರ ಜೊತೆ ಮಾತಾಡಿ. ಯಾಕಂದ್ರೆ ಬದುಕನ್ನು ಯಾವ ರೀತಿ ಬದುಕಬೇಕು, ಯಾವ ರೀತಿ ಪ್ರೀತಿಸಬೇಕು, ಯಾವ ರೀತಿ ಜೀವಿಸಬೇಕು ಅನ್ನೋದು ರೂಬನ್ ಅವರು. ಇವೆಲ್ಲದರ ಜೊತೆಗೆ ಏನೇ ಯಶಸ್ಸು ಬರಲಿ ಬಹಳಷ್ಟು ನಾನು ಸಕ್ಸಸ್ ಅಲ್ಲಿ ಇದ್ದೀನಿ ಅನ್ನುವಂಥದ್ದು ಬೀಗಬಾರ್ದು. ನಾನಿರುವಂಥದ್ದು ಇದೇ ರೀತಿ ನನ್ನ ಕೆಲಸವನ್ನು ನಾನು ಮಾಡ್ತಾ ಹೋಗ್ಬೇಕು ಅನ್ನೋದಕ್ಕೂ ಕೂಡ ರೂಬನ್ ಅವರು ಸಾಕ್ಷಿ. ಅಂಡ್ ಒಟ್ಟಿನಲ್ಲಿ ಬಹಳಷ್ಟು ಜೀವನದ ಬಗ್ಗೆ ಉತ್ಸಾಹ ಇರುವಂತಹ, ಉಲ್ಲಾಸ ಇರುವಂತಹ ನಮ್ಮ ರೂಬನ್ ಅವರು, ಒಳ್ಳೆಯದಾಗಲಿ ಅವರಿಗೆ. ಮತ್ತಷ್ಟು ಇಂತಹ ಸಾಧನೆಗಳು ಅವರಿಂದ ಆಗಲಿ. ಜೊತೆಗೆ ನಮಗೆ ಬಹಳಷ್ಟು ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಖುಷಿಯನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಮ್ಯೂಸಿಕ್ ಅನ್ನ, ಒಳ್ಳೆಯ ಪಾಸಿಟಿವ್ ವೈಬ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ಸಮಯದ ಭಾವ ಕೂಡ ತುಂಬಾನೇ ಇದೆ. ಸೊ ಹಾಗಿದ್ದಾಗ ಸಮಯ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂತ ಕೂಡ ಸಮಯ ಬಂದಿದೆ. ಸೊ ಹಾಗಿದ್ದಾಗ ಮತ್ತೊಮ್ಮೆ ಅವರ ಎಲ್ಲ ಮುಂದಿನ ಪ್ರಾಜೆಕ್ಟ್ಗಳಿಗೆ, ಮುಂದಿನ ಅವರ ಪ್ಲಾನ್ಗಳಿಗೆ ಎಲ್ಲದೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಅಂಡ್ ಬಿಫೋರ್ ದಟ್ ನಮ್ಮ ಪ್ರತಿಷ್ಠಿತ ಸಂತ ಅಲೋಷಿಯಸ್ ಕಾಲೇಜ್ನ ವೈಸ್ ಚಾನ್ಸಲರ್ ಆಗಿರುವಂತಹ ಪ್ರವೀಣ್ ಮಾರ್ಟಿಸ್ ಸರ್, ತಮಗೂ ಕೂಡ ಥ್ಯಾಂಕ್ಸ್. ಯಾಕಂದ್ರೆ ಇಂಥ ಪ್ರತಿಭೆಗಳನ್ನ ತಾವು ಬೆಳೆಸ್ತಾ ಇದ್ರಿ, ಪ್ರೋತ್ಸಾಹಿಸ್ತಾ ಇದ್ರಿ. ಜೊತೆಗೆ ನಮ್ಮ ರೂಬನ್ ಅವರ ತಂದೆ, ಯಾಕಂದ್ರೆ ಬಹಳಷ್ಟು ಕಡೆಗಳಲ್ಲಿ ಅವರ ಪ್ರತಿಭೆಯನ್ನ ಗುರುತಿಸಿದ್ದು, ಗಮನಿಸಿದ್ದು ಅವರ ತಂದೆ. ಸೊ ಹಾಗಿದ್ದಾಗ ಸರ್ ತಮ್ಗೆ ಹ್ಯಾಟ್ಸ್ ಆಫ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇಂತಹ ತಂದೆ ಬೇಕು, ಇಂತಹ ಪೇರೆಂಟ್ಗಳು ಬೇಕು. ಯಾಕಂದ್ರೆ ಮಗ ಒಂದ್ ಕಡೆ ಒಳ್ಳೆಯ ಜಾಬ್ ಅನ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲ, ವಿದ್ ಪ್ಯಾಷನ್ ನಾನು ಹೋಗ್ತೀನಿ ಅಂತ ಬಂದಾಗ ಸಪೋರ್ಟ್ ಮಾಡಿದಂತ ಅವರ ಫ್ಯಾಮಿಲಿ, ಅವರ ಕುಟುಂಬ ನಿಜವಾಗ್ಲೂ ಕೂಡ ಈ ಒಂದು ಸಾಧನೆಗೆ ಕಾರಣಕರ್ತರಾಗ್ತಾರೆ. ಜೊತೆಗೆ ಹಾಗಿದ್ದಾಗ ಮತ್ತೊಮ್ಮೆ ಅವರ ಇಡೀ ಸಂಪೂರ್ಣ ಕುಟುಂಬಕ್ಕೆ ಒಳ್ಳೆದಾಗ್ಲಿ. ಅಂಡ್ ರೂಬನ್ ಅವರಿಗೆ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಅಂಡ್ ಒನ್ಸ್ ಅಗೇನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಥ್ಯಾಂಕ್ಸ್ ಟು ನಮಕುಡ್ಲಾ ಅಂಡ್ to you also Nitin for organizing this. Yes sir. ಮತ್ತೆ thank you for everything. ಆದಿನ ಮೀಡಿಯಾ ಕವರೇಜ್ ಅವರು ಬಂದರು. ಸೊ thank you everyone. Thank you sir, thank you so much. ಅಂಡ್ ಬಹಳಷ್ಟು ಖುಷಿ ಆಯ್ತು ರೂಬನ್ ಅವರ ಜೊತೆ ಮಾತಾಡಿ. ಯಾಕಂದ್ರೆ ಒಂದು ಪಾಸಿಟಿವ್ ವೈಬ್ ಇರುವಂತಹ ಹುಡುಗ. ನಾನು ಸಮಾಜದಲ್ಲಿ ಇಂತಹ ಯುವಕರು ಬೇಕು, ಇಂತಹ ಸಾಧನೆಗಳು ನಮ್ಮ ಮಂಗಳೂರಿಗೆ ಬೇಕು, ಇಂತಹ ಸಾಧಕರು ನಮ್ಮ ಮಂಗಳೂರಿನಲ್ಲಿ ಬೆಳೀತಾ ಇದ್ದಾರೆ ಅನ್ನೋದು ನಮಗೆ ಹೆಮ್ಮೆಯ ವಿಚಾರ. ಸೊ ಹಾಗಿದ್ದಾಗ ಇವತ್ತಿನ ಈವ್ನಿಂಗ್ ಪ್ರೈಮ್ ಟೈಮ್ ಕಾರ್ಯಕ್ರಮ ನಮ್ಮ ರೂಬನ್ ಅವರ ಜೊತೆಯಲ್ಲಿ. ಸೊ ಹಾಗಿದ್ದಾಗ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲೇ ನ್ಯೂಸ್ 24/7.